ಹಾಗೆ ಮಾಡಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಉಮಾದೇವಿ ಮಾತಾಜಿ, ಇವತ್ತು ನೀವು ಕ್ಲಾಸ್ ತಗೋತೀವಾ? ನಾನ್ ತಗೊಳಲ್ಲ ಮಾತಾಜಿ, ನಾನು ಯಾವಾಗ್ಲೂ ತಗೊಂಡಿಲ್ಲ. ಅಲ್ಲ, ನೀವಲ್ಲ ಮಾತಾಜಿ, ಉತ್ತಮ ದೇವಿದಾಸಿ ಮಾತಾಜಿ, ಉತ್ತಮ ಪದ್ಮದೇವಿ ದಾಸಿ ಮಾತಾಜಿ. ಇಲ್ಲ ಹೇಳಿಲ್ವಲ್ಲ. ಹೇಳಿಲ್ಲ ಅಲ್ವಾ? ಓಕೆ ಮಾತಾಜಿ, ಗೊತ್ತಿಲ್ಲ ಮಾತಾಜಿ. ಓಕೆ ಮಾತಾಜಿ, ಧನ್ಯವಾದಗಳು ಮಾತಾಜಿ. ನಂಗೂ ಗೊತ್ತಿಲ್ಲ ಮಾತಾಜಿ ಯಾವ ಕ್ಲಾಸ್ ತಗೋತಾರೆ ಅಂತ. ನಾಗವೇಣಿ ಮಾತಾಜಿ ಕಾಲ್ ಮಾಡಿದ್ರು ಈಗ, ಅವ್ರು ತೆಗಿಲಿಲ್ಲ. ಅಂದ್ರೆ ಅಲ್ಲಿ ಪ್ರಭುಜಿ ಬಂದಿದ್ದಾರೆ ಮಾತಾಜಿ, ಪ್ರಭುಜಿ ಅವ್ರ ಮನೆಗೆ ಬಂದಿದ್ದಾರೆ ಮಾತಾಜಿ. ಅವ್ರು ಬಿಸಿ ಇರ್ತಾರೋ ಏನು, ನೋಡ್ತೀನಿ ಈಗ ಪುನಃ ಕಾಲ್ ಮಾಡ್ತೀನಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಉತ್ತಮ ದೇವಿದಾಸಿ ಮಾತಾಜಿ. ಹರೇ ಕೃಷ್ಣ, ಉತ್ತಮ ದೇವಿದಾಸಿ ಮಾತಾಜಿ. ನೀವು ಕ್ಲಾಸ್ ತಗೋಬೇಕಂತ ಹೇಳಿದ್ರು ಮಾತಾಜಿ, ನಾನು ಅದಕ್ಕೆ ನಿಮ್ಮನ್ನು ಹೋಸ್ಟ್ ಮಾಡಿದ್ದೆ ಮಾತಾಜಿ. ಹೌದಾ? ನನ್ಗೆ ಹೇಳೇ ಇಲ್ವಲ್ಲ. ಇಲ್ಲ, ಅವ್ರು ಹೇಳಲಿಲ್ಲ ಮಾತಾಜಿ. ಆಕ್ಚುಲಿ ಅಲ್ಲಿ ಪ್ರಭುಜಿ ಅವ್ರು ಬಂದಿದ್ದಾರಲ್ವಾ, ಹಾಗಾಗಿ ಅವ್ರು ಸ್ವಲ್ಪ ಬಿಸಿ ಇದ್ದಾರೆ ಮಾತಾಜಿ. ಅವ್ರು ಹೇಳಿದ್ರು ಛಾಯೆ ಮಾತಾಜಿ ಬಂದಿಲ್ವಾ ಕ್ಲಾಸಿಗೆ ಅಂತ ಕೇಳಿದ್ರು. ಛಾಯೆ ಮಾತಾಜಿ ಕ್ಲಾಸಿಗೆ ಬಂದಿಲ್ಲ ಅಂತ ಹೇಳಿದೆ. ಮತ್ತೆ ಯಾರು ಬಂದಿದ್ದಾರೆ ಕೇಳಿದ್ರು. ಅದಕ್ಕೆ ನಾನು ಹೇಳಿದೆ ಉತ್ತಮ ದೇವಿದಾಸಿ ಮಾತಾಜಿ ಬಂದಿದ್ದಾರೆ ಅಂತ. ಅದಕ್ಕೆ ಅವ್ರು ಮಾತಾಜಿ ಅವರನ್ನು ಹೇಳಿ ಇವತ್ತೊಂದು ದಿವಸ. ಓಕೆ ಮಾತಾಜಿ, ನಾನು ಒಂದ್ ಮೂಮೆಂಟ್ ಬಂದೆ, ಒಂದ್ ಮೂಮೆಂಟ್. ಕಾಫಿ ಮಾಡಿ ಕೊಡ್ತೀನಿ. ಕಾಫಿ ಕೊಡ್ತೀನಿ. ಮಾತಾಜಿ. ಮಾತಾಜಿ, ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಚಿತ್ರಮೋಹಿನಿ ಮಾತಾಜಿ ಬಂದ್ರಲ್ಲ. ಯಾಕೆ ಮಾತಾಜಿ? ಕ್ಲಾಸ್ ಮಾಡಕ್ ಹೇಳಿದಾರ ಮಾತಾಜಿ ನಿಮ್ಗೆ? ನನ್ಗೆ ಹೇಳಿದಾರಾ? ಹೇಳಲೇ ಇಲ್ಲ ಮಾತಾಜಿ ನಂಗೆ ಅವರು. ಯಾರಿಗೂ ಹೇಳಿಲ್ಲ ಅವರು. ಅದಕ್ಕೆ ಆಯ್ತು, ಮಾಡೋಣ. ಮಾಡ್ತೀರಾ ಮಾತಾಜಿ ನೀವು? ಇಲ್ಲ ಮಾತಾಜಿ, ನಂಗೇನು ಬೇರೆ ಇಲ್ಲಿ ಕೆಲಸ ಮಾಡ್ತಾ ಇದ್ದೆ ನಾನು, ನಂಗೆ ಗೊತ್ತಿಲ್ಲ. ಅದಕ್ಕೆ ಕೇಳ್ತಾ ಇದ್ದಾರೆ ಅವ್ರು ಯಾರು ಮಾಡ್ತೀರಾ ಅಂತ. ಮಾಡ್ತೀರಾ ಮಾತಾಜಿ? ಯಾರು ಮಾತಾಜಿ? ಒಬ್ರು ಮಾಡ್ಬೇಕಲ್ಲ, ನಂಗೇನು ಹೇಳಲೇ ಇಲ್ಲ. ಹರೇ ಕೃಷ್ಣ ಮಾತಾಜಿ. ಬಂದ್ರಲ್ಲ ಮಾತಾಜಿ, ಅವ್ರನ್ನ ಹೋಸ್ಟ್ ಮಾಡ್ಲಾ? ಯಾರು ಇದ್ ಮಾಡ್ತಾರೆ ಮಾತಾಜಿ? ಯಾರು ಪಾಠ ಮಾಡ್ತಾರೆ? ಶೇರ್ ಮಾಡ್ತಾರೆ ಮಾತಾಜಿ. ಕೇಳಿಸುದಿಲ್ಲ ಮಾತಾಜಿ ನಾನು ಮಾತಾಡಿದ್ದು? ಇಲ್ಲ, ಇವಾಗ ಕೇಳ್ತಾ ಇದೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ, ಅದು ಶೇರ್ ಯಾರು ಮಾಡ್ತಾರೆ? ಚಿತ್ರಮೋಹಿನಿ ಮಾತಾಜಿ ಮಾಡ್ತಾರಂತೆ. ನಾನ್ ಮಾಡ್ತೀನಿ ಮಾತಾಜಿ. ಇವಾಗ ಇದು ನೀವು ಕ್ಲಾಸ್ ತಗೋತೀರಾ ಅಲ್ಲ ಚಿತ್ರಮೋಹಿನಿ ಮಾತಾಜಿ ಕ್ಲಾಸ್? ಚಿತ್ರಮೋಹಿನಿ ಮಾತಾಜಿ ತಗೋತಾರೆ. ಹೋಸ್ಟ್ ಮಾಡ್ಲಾ? ಚಿತ್ರಮೋಹಿನಿ ಮಾತಾಜಿ ಅವರನ್ನು ಹೋಸ್ಟ್ ಮಾಡಿ, ನನ್ನನ್ನು ಹೋಸ್ಟ್ ಮಾಡಿ. ಯಾಕಂದ್ರೆ ನಂದು ನೆಟ್ವರ್ಕ್ ಸ್ವಲ್ಪ ಸ್ಲೋ ಇದೆ. ಹೌದು, ನಂದಂತೂ ನೆಟ್ಟೇ ಇಲ್ಲ. ಬೇರೆ ಪಕ್ಕದ ಮನೆ ನೆಟ್ ಯೂಸ್ ಮಾಡ್ತಾ ಇದ್ದೀನಿ ನಾನು. ನೀವು ಚಿತ್ರಮೋಹಿನಿ ಮಾತಾಜಿ ಅವರನ್ನು ಹೋಸ್ಟ್ ಮಾಡಿ. ಮಾತಾಜಿ, ನಂಗೆ ಹೇಳಲೇ ಇಲ್ಲ ಕ್ಲಾಸ್ ತಗೊಳಕ್ಕೆ ನೀವು. ರವೀಣ ಮಾತಾಜಿ. ಮಾತಾಜಿ ಕೇಳಿಸ್ತದಲ್ಲ ಮಾತಾಜಿ? ಮಾತಾಜಿ ಏನಂದ್ರೆ, ಇವತ್ತು ನಾಗವೇಣಿ ಮಾತಾಜಿ ಅವರ ಮನೆಗೆ ಪ್ರಭುಜಿ ಅವರು ಬಂದಿದ್ದಾರೆ.
ಶ್ರೀವಾಸನ್ ಪ್ರಭುಜಿ ಅವರು ಮೀಟ್ ಆಗ್ಲಿಕ್ಕೆ, ಹಾಗಾಗಿ ಅವ್ರು ಸ್ವಲ್ಪ ಇದ್ದಾರೆ ಮಾತಾಜಿ. ಮಾತಾಜಿ ತಪ್ಪು ಮಾಡ್ಬಿಟ್ಟೆ, ನಾನು ಒಂದಕ್ಕೆ ಕೋಹೋಸ್ಟ್ ಮಾಡ್ಬಿಟ್ಟೆ. ನಿಮ್ಮನ್ನ ಕೋಹೋಸ್ಟ್ ಮಾಡಿ ಆಮೇಲೆ ಅವ್ರಿಗೆ ಹೋಸ್ಟ್ ಮಾಡ್ಬೇಕಾಗಿತ್ತು. ಮಾತಾಜಿ ಪ್ರವೀಣ ಮಾತಾಜಿನ ಕೋಹೋಸ್ಟ್ ಮಾಡಿ ಮಾತಾಜಿ, ಚಿತ್ರಮೋಹಿನಿ ಮಾತಾಜಿ. ಚಿಂತೆ ಇಲ್ಲ ಮಾತಾಜಿ, ಇಲ್ಲ ಚಿಂತೆ ಇಲ್ಲ ಮಾತಾಜಿ. ಕೋಸ್ಟ್ ಮಾಡಿ ಮಾತಾಜಿ, ಸ್ಕ್ರೀನ್ ಶೇರ್ ಮಾಡ್ಬೇಕಲ್ವಾ ಮಾತಾಜಿ? ಹೌದು. ಏನ್ ಮಾಡ್ಬೇಕು ಮಾತಾಜಿ? ನಾನು ನಿಮ್ಮ ಒತ್ತಿ ಅವ್ರದ್ದು ಹೆಸರು ಒತ್ತಿ ಹೆಸರು ಓದ್ಬೇಕಾ? ಓಕೆ. ಹಾ, ಅದ್ರ ಮೇಲೆ ನಿಮ್ಗೆ ಅಲ್ಲಿದ್ದು ಕೋ ಹೋಸ್ಟ್ ಮಾಡ್ಲಾ? ಕೋಸ್ಟ್ ಮಾಡಿ, ಹೋಸ್ಟ್ ಬೇಡ. ಓಕೆ ಓಕೆ, ಆಯ್ತಲ್ವಾ ಮಾತಾಜಿ? ಆಯ್ತಾಯ್ತು. ಓಕೆ, ಎಸ್, ಥ್ಯಾಂಕ್ ಯು ಮಾತಾಜಿ. ಮಾತಾಜಿ ಇನ್ನು ಸ್ಟಾರ್ಟ್ ಮಾಡಿ ಮಂಗಳಾಚರಣೆ. ಒಂದ್ ನಿಮಿಷ ಮಾತಾಜಿ, ನಾನು ಗೊತ್ತಿರ್ಲಿಲ್ಲ ಅಲ್ವಾ? ಒಂದ್ ನಿಮಿಷ ಮಾತಾಜಿ. ಹರೇ ಕೃಷ್ಣ. ಎಲ್ಲ ಡಿವೋಟೀಸ್ಗೂ ಸ್ವಾಗತ. ಒಂದು ಕೃಷ್ಣ ದೇವೋತ್ತಮ ಪರಮ ಪುರುಷ ಅನ್ನೋ ಒಂದು ಓದುವಿಕೆಗೆ ಎಲ್ಲ ಭಕ್ತಾದಿಗಳಿಗೂ ಸ್ವಾಗತ, ಸುಸ್ವಾಗತ. ಮೊದಲು ನಾವು ಸಣ್ಣ ಕೀರ್ತನೆ ಇದೆಯಲ್ಲ, ಕೃಷ್ಣ 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 ಹೇ, ಅದನ್ನು ಹೇಳೋಣ. ನಂತರ ನಾವು ಪ್ರಣಾಮಗಳನ್ನ ಹೇಳ್ತೇನೆ. ಸೊ ನಾನು ಹೇಳ್ತೇನೆ, ಅದನ್ನೇ ಒಂದು ಸ್ವಲ್ಪ ಇದು ಫಾಲೋ ಅಪ್ ಮಾಡ್ಕೊಳ್ಳಿ. ಕೃಷ್ಣ 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 ಹೇ, ಕೃಷ್ಣ 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 ಹೇ, ಕೃಷ್ಣ 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 ಹೇ, ಕೃಷ್ಣ 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 ಹೇ, ಕೃಷ್ಣ 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 ರಕ್ಷ ಮಾಂ, ಕೃಷ್ಣ 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 ರಕ್ಷ ಮಾಂ ರಕ್ಷ ಮಾಂ, ಕೃಷ್ಣ 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 ಪಾಹಿ ಮಾಂ, ಕೃಷ್ಣ 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 ಪಾಹಿ ಮಾಂ, ರಾಮ ರಾಘವ ರಾಮ ರಾಘವ ರಾಮ ರಾಘವ ರಕ್ಷ ಮಾಂ, ರಾಮ ರಾಘವ ರಾಮ ರಾಘವ ರಾಮ ರಾಘವ ರಕ್ಷ ಮಾಂ, ಕೃಷ್ಣ ಕೇಶವ ಕೃಷ್ಣ ಕೇಶವ ಕೃಷ್ಣ ಕೇಶವ ಪಾಹಿ ಮಾಂ, ಕೃಷ್ಣ ಕೇಶವ ಕೃಷ್ಣ ಕೇಶವ ಕೃಷ್ಣ ಕೇಶವ ಪಾಹಿ ಮಾಂ, ರಾಮ ರಾಘವ ರಾಮ ರಾಘವ ರಾಮ ರಾಘವ ರಕ್ಷ ಮಾಂ, ರಾಮ ರಾಘವ ರಾಮ ರಾಘವ ರಾಮ ರಾಘವ ರಕ್ಷ ಮಾಂ, ಕೃಷ್ಣ ಕೇಶವ ಕೃಷ್ಣ ಕೇಶವ ಕೃಷ್ಣ ಕೇಶವ ಪಾಹಿ ಮಾಂ, ಕೃಷ್ಣ ಕೇಶವ ಕೃಷ್ಣ ಕೇಶವ ಕೃಷ್ಣ ಕೇಶವ ಪಾಹಿ ಮಾಂ, ಶ್ರೀರಾಮ್ ರಕ್ಷ ಮಾಂ ಶ್ರೀ ಕೃಷ್ಣ ಪಾಹಿ ಮಾಂ, ಶ್ರೀರಾಮ್ ರಕ್ಷ ಮಾಂ ಶ್ರೀ ಕೃಷ್ಣ ಪಾಹಿ ಮಾಂ, ಶ್ರೀರಾಮ್ ರಕ್ಷ ಮಾಂ ಶ್ರೀ ಕೃಷ್ಣ ರಕ್ಷ ಮಾಂ ಕೃಷ್ಣ ಪಾಹಿ ಮಾಂ, ಶ್ರೀರಾಮ್ ರಕ್ಷ ಮಾಂ ಶ್ರೀ ಕೃಷ್ಣ ಪಾಹಿ ಮಾಂ, ಶ್ರೀರಾಮ್ ರಕ್ಷ ಮಾಂ ಶ್ರೀ ಕೃಷ್ಣ ಪಾಹಿ ಮಾಂ, ಶ್ರೀರಾಮ್ ರಕ್ಷ ಮಾಂ ಶ್ರೀ ಕೃಷ್ಣ ಪಾಹಿ ಮಾಂ. ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ, ಎಲ್ಲ ಭಕ್ತಾದಿಗಳಿಗೂ ಪ್ರಣಾಮ. ಕೃಷ್ಣ ಮಾತಾಜಿ. ಮಾತಾಜಿ ವಂದನೆಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಪ್ರಣಾಮಗಳು. ಪ್ರಣಾಮ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಹರೇ ಕೃಷ್ಣ. ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ
स्थापितं येन भूतले स्वयं रूप कदा मह्यं ददाति स्वपदान्तिकं। वन्देऽहं श्रीगुरो श्रीयुतपदकमल श्रीगुरून् वैष्णवांश्च श्रीरूपसाग्रजातं सगण रघुनाथान्वितं तं सजीवं साधयित्वं सावधूतं परिजनसहितं कृष्णचैतन्यदेवं श्रीराधा कृष्णपादान् सगण ललिता श्रीविशाखान्वितांश्च। नमो ॐ विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिन् इति नामिने। नमस्ते सरस्वती देवे गौरवाणी प्रचारिणे निर्विशेष शून्यवादी पाश्चात्य देशतारिणे। नमो ॐ विष्णुपादाय कृष्णप्रेष्ठाय भूतले श्रीमते भक्ति सिद्धान्त सरस्वती इति नामिने। नमो गौरकिशोराय साक्षात् वैराग्यमूर्तये विप्रलम्बरसाम्भोधे पादाम्बुजाये ते नमः। नमो भक्तिविनोदाय सच्चिदानन्दनामिने गौरशक्तिस्वरूपाय रूपानुगावराय ते। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। नमो महावदन्याय कृष्णप्रेमाप्रदायते कृष्णाय कृष्णचैतन्य नाम्ने गौरात्विषे नमः। हे कृष्णा करुणा सिन्धो दीनबन्धो जगत्पते गोपेश गोपिका कान्ता राधा कान्ता नमोऽस्तुते। तप्त काञ्चन गौरांगी राधे वृन्दावनेश्वरी वृषभानुसुते देवी प्रणमामि हरिप्रिये। जय श्री कृष्ण चैतन्य प्रभु नित्यानंद श्री अद्वैत गदाधरा श्रीवासादि गौर भक्तवृंद। हरे कृष्णा कृष्ण कृष्णा हरे 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 राम 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 हरे हरे। हरे कृष्णा कृष्ण कृष्णा हरे 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 राम 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 हरे हरे। हरे कृष्ण ಹರೇ ಕೃಷ್ಣ ಮತ್ತೆ ಹರೇ ಕೃಷ್ಣ. ಲಾಸ್ಟ್ ಕ್ಲಾಸ್ ಅಲ್ಲಿ ಎಷ್ಟನೇ ಪೇಜ್ ನಂಬರ್ ತನಕ ಆಗಿದೆ ಯಾರಾದ್ರೂ ಹೇಳ್ತೀರಾ ಮಾತಾಜೀಸ್ ಪ್ರಭುಜೀಸ್? ಗಾಯತ್ರಿ ಮಾತಾಜಿ, ಗೀತಾಯಂ ಮಾತಾಜಿ, ಹರೇ ಕೃಷ್ಣ ಮಾತಾಜಿ. ಯಾವ ಪೇಜ್ ನಂಬರ್ ಆಗಿದೆ ಲಾಸ್ಟ್ ಕ್ಲಾಸ್ ಅಲ್ಲಿ? ಶುಕ್ರವಾರ ನಾನು ಶುಕ್ರವಾರ ಅಟೆಂಡ್ ಆಗಿರ್ಲಿಲ್ಲ ಅನ್ಕೋತೀನಿ ಮಾತಾಜಿ. ನಾನು ಅಟೆಂಡ್ ಆಗ್ತಿರ್ಲಿಲ್ಲ. ಮಾತಾಜಿ 668ನೇ ಪೇಜು. ಓಕೆ ಮಾತಾಜಿ, ಥ್ಯಾಂಕ್ ಯು ಮಾತಾಜಿ, ಥ್ಯಾಂಕ್ ಯು. ಅದ್ರಲ್ಲಿ ಕೃಷ್ಣನ ವಿಷಯ ಇದೆಲ್ಲ ಅಲ್ಲಿಂದ ಓದಬೇಕು. 668ನೇ ಪೇಜ ಮಾತಾಜಿ? 668 ನಂದಲ್ಲಿ 48. ಓಕೆ. ಕೃಷ್ಣನ ವಿಷಯ ಮಾತನಾಡುವುದಕ್ಕೆ ಅಥವಾ ಆಡುವುದಕ್ಕೆ ಹಾಡುವುದಕ್ಕೆ. ಮಾತಾಜಿ 48 ಅಲ್ಲ ಮಾತಾಜಿ, 668 ಮಾತಾಜಿ, 668 ಪೇಜ್ ನಂಬರ್ 668. 668. ಸ್ವಲ್ಪ ಇದಿದೆಲ್ಲ ಮಾತಾಜಿ ಲಾಸ್ಟ್ ಅಲ್ವಾ ಮಾತಾಜಿ? ಲಾಸ್ಟ್ ಅಲ್ಲಿ ಇದೆ ಕೃಷ್ಣನ ವಿಷಯ ಇದೆಲ್ಲ ಅದು. ಇದು ಕರೆಕ್ಟ್. ಓಕೆ ಮಾತಾಜಿ. ಮಾತಾಜಿ ನೀವೇ ಓದಿ ಮಾತಾಜಿ. ಯಾರಿಗೆ? ನನ್ಗೆ ಹೇಳಿದ್ರಾ? ಹೌದು, ನಿಮ್ಗೆ ಹೇಳಿದ್ದೆ ಮಾತಾಜಿ, ನೀವೇ ಓದಿ ಅಂತ. ಹರೇ ಕೃಷ್ಣ. ಕೃಷ್ಣನ ವಿಷಯ ಮಾತನಾಡುವುದಕ್ಕೆ ಅಥವಾ ಹಾಡುವುದಕ್ಕೆ ಕೀರ್ತನ ಎಂದು ಹೆಸರು. ಚೈತನ್ಯ ಮಹಾಪ್ರಭುಗಳು ಕೀರ್ತನೀಯ ಸದಾಹರಿ ಎಂದು ಹೇಳುತ್ತಾರೆ. ಎಂದರೆ ಸದಾ ಕೃಷ್ಣನ್ನು
ಕೃಷ್ಣನನ್ನು ಮಾತ್ರ ಕುರಿತು ಯೋಚಿಸುವುದು ಮತ್ತು ಮಾತನಾಡುವುದು. ಇದಕ್ಕೆ ಕೃಷ್ಣ ಪ್ರಜ್ಞೆ ಎಂದು ಹೆಸರು. ಕೃಷ್ಣ ಪ್ರಜ್ಞೆಯು ಎಷ್ಟು ಭವ್ಯವಾದದ್ದೆಂದರೆ ಈ ಪ್ರಕ್ರಿಯೆಯನ್ನು ಆಚರಿಸುವ ಯಾರೇ ಆಗಲಿ ಬದುಕಿನ ಅತ್ಯುನ್ನತ ಪರಿಪೂರ್ಣತೆಗೆ ಏರುತ್ತಾರೆ. ಇದು ಮುಕ್ತಿಯ ಪರಿಕಲ್ಪನೆಯಿಂದ ಬಹು ಎತ್ತರ. ಆದುದರಿಂದ ಪ್ರತಿಯೊಬ್ಬರೂ ತನ್ನನ್ನು ಕುರಿತು ಯೋಚಿಸಬೇಕು, ತನಗೆ ಭಕ್ತಿಪೂರ್ವಕ ಸೇವೆಯನ್ನು ಸಲ್ಲಿಸಬೇಕು, ತನ್ನನ್ನು ಪೂಜಿಸಬೇಕು ಮತ್ತು ತನಗೆ ಪ್ರಣಾಮಗಳನ್ನು ಸಲ್ಲಿಸಬೇಕು ಎಂದು ಭಗವದ್ಗೀತೆಯಲ್ಲಿ ಕೃಷ್ಣನು ಹೇಳುತ್ತಾನೆ. ಹೀಗೆ ಭಕ್ತನಲ್ಲಿ ಸಂಪೂರ್ಣವಾಗಿ ಕೃಷ್ಣನೇ ತುಂಬಿ ಹೋಗುತ್ತಾನೆ. ಸದಾ ಕೃಷ್ಣ ಪ್ರಜ್ಞೆಯಲ್ಲಿದ್ದು ಭಕ್ತನು ಕಡೆಗೆ ಕೃಷ್ಣನ ಬಳಿಗೆ ಹಿಂದಿರುಗುತ್ತಾನೆ. ಕೃಷ್ಣನ ಬೇರೆ ಬೇರೆ ವಿಭಿನ್ನಾಂಶಗಳೆಂದು ಹಲವು ದೇವತೆಗಳ ಪೂಜೆಯನ್ನು ವೇದಗಳು ಸೂಚಿಸಿದ್ದರೂ ಇಂತಹ ಉಪದೇಶಗಳು ಮಂದಮತಿಗಳಿಗಾಗಿ ಎಂದು ಅರ್ಥ ಮಾಡಿಕೊಳ್ಳಬೇಕು. ಅವರು ಇನ್ನೂ ಭೌತಿಕ ಇಂದ್ರಿಯ ಭೋಗದಿಂದ ಆಕರ್ಷಿತರಾಗುತ್ತಾರೆ. ಆದರೆ ಮನುಷ್ಯ ಜನ್ಮದ ಸಾರ್ಥಕ್ಯವನ್ನು ಬಯಸುವವನು ಕೃಷ್ಣನನ್ನು ಪೂಜಿಸಿದರೆ ಸಾಕು. ಅದು ಅವನ ಕೆಲಸವನ್ನು ಹಗುರಗೊಳಿಸಿ ಅವನ ಮಾನವ ಜನ್ಮದ ಯಶಸ್ಸಿನ ಖಚಿತವಾದ ಭರವಸೆಯನ್ನು ಕೊಡುತ್ತದೆ. ಆಕಾಶ, ನೀರು ಮತ್ತು ಭೂಮಿ ಎಲ್ಲವೂ ಭೌತಿಕ ಜಗತ್ತಿನ ವಿಭಿನ್ನಾಂಶಗಳಾದರೂ ಆಕಾಶ ಅಥವಾ ನೀರಿನಲ್ಲಿ ನಿಂತಿರುವುದಕ್ಕಿಂತ ಗಟ್ಟಿ ಭೂಮಿಯ ಮೇಲೆ ನಿಂತಾಗ ಮನುಷ್ಯನ ಸ್ಥಿತಿಯು ಹೆಚ್ಚು ಭದ್ರವಾಗಿರುತ್ತದೆ. ಬೇರೆ ಬೇರೆ ದೇವತೆಗಳು ಕೃಷ್ಣನ ವಿಭಿನ್ನಾಂಶಗಳಾದರೂ ಜಾಣನಾದವನು ಅವರ ರಕ್ಷಣೆಯನ್ನು ಬಯಸುವುದಿಲ್ಲ. ಅವನು ಕೃಷ್ಣ ಪ್ರಜ್ಞೆಯ ಗಟ್ಟಿನೆಲದ ಮೇಲೆ ನಿಲ್ಲುತ್ತಾನೆ. ಆದ್ದರಿಂದ ಅವನ ಸ್ಥಾನವೂ ಗಟ್ಟಿಯಾಗುತ್ತದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ವಿ ಮಂಗಳ ಮಾತಾಜಿ ಓದಿ. ವಿ ಮಂಗಳ ಮಾತಾಜಿ. ಮಾತಾಜಿ ನಾನು ಓದ್ಬೇಕು. ಉಮಾದೇವಿ ಮಾತಾಜಿ, ಉಮಾದೇವಿ ಓದಿ ಮಾತಾಜಿ. ಓದ ಮಾತಾಜಿ. ಕಲ್ಲಿನ ಮೇಲೆ, ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕಲ್ಲಿನ ಮೇಲೆ ಅಥವಾ ಮರದ ತುಂಡಿನ ಮೇಲೆ ನಿಂತವನು ಭೂಮಿಯ ಮೇಲೆ ನಿಂತಿದ್ದಾನೆ, ಏಕೆಂದರೆ ಕಲ್ಲು ಮತ್ತು ಮರ ಎರಡಕ್ಕೂ ಭೂಮಿಯ ಆಸರೆ ಇದು ಎಂದು ನಿರಾಕಾರವಾದಿಗಳು ಕೆಲವೊಮ್ಮೆ ವಾದಿಸುತ್ತಾರೆ. ಇದಕ್ಕೆ ಉತ್ತರವಿದೆ. ಭೂಮಿಯು ಆಸರೆ ಪಡೆದ ಕಲ್ಲು ಅಥವಾ ಅಲ್ಗೆಯ ಮೇಲೆ ನಿಂತಾಗ ಮನುಷ್ಯನಿಗೆ ಎಷ್ಟು ಕ್ಷೇಮವೋ ಇರುತ್ತದೆಯೋ ಅದಕ್ಕಿಂತ ಹೆಚ್ಚು ಕ್ಷೇಮ ನೇರವಾಗಿ ಭೂಮಿ ಮೇಲೆ ನಿಂತಾಗ ಇರುತ್ತದೆ. ಎಂದರೆ ಪರಮಾತ್ಮನ ಆಶ್ರಯವನ್ನು ಅಥವಾ ಬ್ರಹ್ಮನ ಆಶ್ರಯವನ್ನು ಪಡೆಯುವುದು ಕೃಷ್ಣ ಪ್ರಜ್ಞೆ ನೇರವಾಗಿ ಕೃಷ್ಣನ ಆಶ್ರಯ ಪಡೆಯುವಷ್ಟು ಕ್ಷೇಮವಲ್ಲ. ಆದ್ರಿಂದ ಜ್ಞಾನಿಗಳ ಮತ್ತು ಯೋಗಿಗಳ ಸ್ಥಾನವು ಕೃಷ್ಣನ ಭಕ್ತರ ಸ್ಥಾನದಷ್ಟು ಸುಭದ್ರವಲ್ಲ. ಆದ್ದರಿಂದ ಭಗವದ್ಗೀತೆಯಲ್ಲಿ ಕೃಷ್ಣನು ಬುದ್ಧಿಯನ್ನು ಕಳೆದುಕೊಂಡವನು ಮತ್ತೆ ದೇವತೆಗಳನ್ನು ಪೂಜಿಸುತ್ತಾರೆ ಎಂದು ಹೇಳಿದ್ದಾನೆ. ನಿರಾಕಾರ ಬ್ರಹ್ಮನ ಭಕ್ತರ ವಿಷಯದಲ್ಲಿ ಶ್ರೀಮದ್ ಭಾಗವತವು, ಪ್ರಿಯ ಪ್ರಭುವೇ, ಮಾನಸಿಕ ಊಹೆಗಳಿಂದ ತಾವು ಮುಕ್ತಿಯನ್ನು ಪಡೆದಿದ್ದೇವೆ ಎಂದು ಭಾವಿಸುವವರು ಭೌತಿಕ ಪ್ರಕೃತಿಯ ಕಶ್ಮಲದ ಸೋಂಕಿನಿಂದ ಪರಿಶುದ್ಧರಾಗಿಲ್ಲ. ಏಕೆಂದರೆ ನಿನ್ನ ಚರಣಕಮಲಗಳ ರಕ್ಷಣೆಯನ್ನು ಪಡೆಯಲು ಅವರಿಗೆ ಇನ್ನೂ ಸಾಧ್ಯವಿಲ್ಲ. ಅವರು ನಿರಾಕಾರ ಬ್ರಹ್ಮನ ದಿವ್ಯಸ್ಥಿತಿಗೆ ಪಡೆಯಲು ಅವರಿಗೆ ಇನ್ನೂ ಸಾಧ್ಯವಾಗಿಲ್ಲ. ಅವರು ನಿರಾಕಾರ ಬ್ರಹ್ಮನ ದಿವ್ಯಸ್ಥಿತಿಗೆ ಪಡೆಯಲು ದಿವ್ಯಸ್ಥಿತಿಗೆ ಏರಿದರು ಆ ಉನ್ನತ ಸ್ಥಿತಿಯಿಂದ ನಿಶ್ಚಯವಾಗಿಯೂ ಪತನಗೊಳ್ಳುತ್ತಾರೆ. ಏಕೆಂದರೆ ನಿನ್ನ ಚರಣಕಮಲಗಳನ್ನು ಬಯಸುವ ವಿಷಯದಲ್ಲಿ ಅವರು ಅಲಕ್ಷ್ಯ ತೋರಿದ್ದಾರೆ ಎಂದು ಹೇಳುತ್ತಾರೆ. ಆದುದರಿಂದ ದೇವತೆಗಳನ್ನು ಪೂಜಿಸುವವರು ಅಷ್ಟೇನು ಬುದ್ಧಿವಂತರಲ್ಲ, ಏಕೆಂದರೆ ಅವರಿಗೆ ಅಲ್ಪಕಾಲದ ಮತ್ತು ಮುಗಿದು ಹೋಗುವ ಪರಿಣಾಮಗಳು ಮಾತ್ರ ಲಭ್ಯವಾಗುತ್ತವೆ ಎಂದು ಕೃಷ್ಣನು ಬೋಧಿಸುತ್ತಾನೆ. ಅವರವು ಅಷ್ಟೇನು ಬುದ್ಧಿ ಇಲ್ಲದ ಪ್ರಯತ್ನಗಳು, ಆದರೆ ತನ್ನ ಭಕ್ತನು ಪತನಗೊಳ್ಳುವ ಭಯವಿಲ್ಲ ಎಂದು ಪ್ರಭು ಆಶ್ವಾಸನೆ ನೀಡುತ್ತಾನೆ. ಆ ಸಕಾರ ರೂಪ ತಳೆದ ವೇದಗಳು ಪ್ರಾರ್ಥನೆ. ಧನ್ಯವಾದಗಳು. ವಿ ಮಂಗಳ ಮಾತಾಜಿ ಓದ್ತಿರೋ ಮಾತಾಜಿ. ವಿ ಮಂಗಳ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ವಿ ಮಂಗಳ ಮಾತಾಜಿ. ಶ್ವೇತಾ ಮಾತಾಜಿ ಓದಿ. ಶ್ವೇತಾ ಮಾತಾಜಿ. ನಾನು ಕೇಳಿಸ್ತದಲ್ವ ಎಲ್ಲ? ಹರೇ ಕೃಷ್ಣ ಮಾತಾಜಿ. ಶ್ವೇತಾ ಮಾತಾಜಿ ಓದಿ. ಯಾವುದು ಮಾತಾಜಿ? ಸಾಕಾರ ಮಾತಾಜಿ. ಹೌದು. ಸಾಕಾರ ರೂಪ ತಳೆದ ವೇದಗಳು ಹೀಗೆ ಪ್ರಾರ್ಥನೆಯನ್ನು ಮುಂದುವರಿಸಿದವು. ಪ್ರಿಯ ಪ್ರಭುವೇ, ಎಲ್ಲಾ ಅಭಿಪ್ರಾಯಗಳನ್ನು ಪರಿಶೀಲಿಸಿದರೆ
ಮನುಷ್ಯನು ತನಗಿಂತ ಹಿರಿಯರಾಗಿದ್ದವರನ್ನು ಪೂಜಿಸಬೇಕಾದಲ್ಲಿ ಸನ್ನಡತೆಯಿಂದ ಅವನು ನಿನ್ನ ಚರಣ ಕಮಲಗಳ ಪೂಜೆಯನ್ನೇ ನೆಚ್ಚಿಕೊಳ್ಳಬೇಕು. ಏಕೆಂದರೆ ಸೃಷ್ಟಿ, ಸ್ಥಿತಿ ಮತ್ತು ಲಯಗಳನ್ನು ಕಡೆಗೆ ನಿಯಂತ್ರಿಸುವವನು ನೀನೇ. ಭೂರ್ಭುವ ಮತ್ತು ಸ್ವರ 3 ಲೋಕಗಳನ್ನು ನೀನು ನಿಯಂತ್ರಿಸುತ್ತಿದ್ದೀಯೇ. ಮೇಲಿನ ಮತ್ತು ಕೆಳಗಿನ 14 ಲೋಕಗಳನ್ನು ನಿಯಂತ್ರಿಸುವವನು ನೀನು ಮತ್ತು ಭೌತಿಕ ಗುಣತ್ರಯಗಳನ್ನು ನೀನೇ ನಿಯಂತ್ರಿಸುತ್ತಿದ್ದೀಯೇ. ದೇವತೆಗಳು ಮತ್ತು ಆಧ್ಯಾತ್ಮಿಕ ಜ್ಞಾನದಲ್ಲಿ ಮುಂದುವರೆದವರು ಸದಾ ನಿನ್ನ ದಿವ್ಯಲೀಲೆಗಳನ್ನು ಕೇಳುವುದರಲ್ಲಿ ಮತ್ತು ಹೇಳುವುದರಲ್ಲಿ ನಿರಂತರಾಗಿರುತ್ತಾರೆ. ಏಕೆಂದರೆ ಇದು ಪಾಪ ಜೀವನದ ಸಂಚಿತ ಫಲಗಳನ್ನು ನಾಶಗೊಳಿಸಬಲ್ಲ ನಿರ್ದಿಷ್ಟ ಶಕ್ತಿಯನ್ನು ಹೊಂದಿದೆ. ಬುದ್ಧಿವಂತರು ವಾಸ್ತವವಾಗಿ ನಿನ್ನ ಅಮೃತೋಪಮ ಕೆಲಸ ಕಾರ್ಯಗಳ ಸಾಗರದಲ್ಲಿ ಮಿಂದು ತಾಳ್ಮೆಯಿಂದ ಅವುಗಳನ್ನು ಕೇಳುತ್ತಾರೆ. ಆದುದರಿಂದ ಅವರು ಕೂಡಲೇ ಭೌತಿಕ ಗುಣಗಳ ಕಲ್ಮಶ ಸೋಂಕಿನಿಂದ ಬಿಡುಗಡೆ ಹೊಂದುತ್ತಾರೆ. ಅವರು ಆಧ್ಯಾತ್ಮಿಕ ಜೀವನದಲ್ಲಿ ಮುನ್ನಡೆಯಲು ಕಠಿಣ ತಪಸ್ಸನ್ನು, ವಿರಕ್ತ ಜೀವನವನ್ನು ನಡೆಸುವ ಅಗತ್ಯವಿರುವುದಿಲ್ಲ. ನಿನ್ನ ದಿವ್ಯ ಲೀಲೆಗಳನ್ನು ಸಂಕೀರ್ತನ ಮಾಡುವುದು ಮತ್ತು ಕೇಳುವುದು ಆತ್ಮ ಸಾಕ್ಷಾತ್ಕಾರಕ್ಕೆ ಅತ್ಯಂತ ಸುಲಭವಾದ ಮಾರ್ಗ. ದಿವ್ಯ ಸಂದೇಶವನ್ನು ನಮ್ರತೆಯಿಂದ ಕೇಳುವಷ್ಟರಲ್ಲಿಯೇ ಮನುಷ್ಯನ ಹೃದಯದ ಕೊಳಕೆಲ್ಲ ತೊಳೆದು ಹೋಗುತ್ತದೆ. ಹೀಗೆ ಭಕ್ತನ ಹೃದಯದಲ್ಲಿ ಕೃಷ್ಣ ಪ್ರಜ್ಞೆಯು ಸ್ಥಿರವಾಗಿ ನಿಲ್ಲುತ್ತದೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ರುತಿ ಮಾತಾಜಿ ಓದಿ. ಶ್ರುತಿ ಮಾತಾಜಿ. ಹರೇ ಶ್ರುತಿ ಕೃಷ್ಣ ಮಾತಾಜಿ ಮಾತಾಜಿ. ಓದಿ ಮಾತಾಜಿ. ದೇವೋತ್ತಮ ಪರಮ ಪುರುಷನ ಸಂಕೀರ್ತನೆ ಮತ್ತು ಅವನ ವಿಷಯವಾಗಿ ಕೇಳುವುದು ಎಲ್ಲ ವೈದಿಕ ವಿಧಿಗಳ ಆಚರಣೆಯ ತಿರುಳು ಎಂದು ಬಹು ಅಧಿಕಾರದಿಂದ ಮಾತನಾಡಬಲ್ಲ ಭೀಷ್ಮರು ಹೇಳಿದ್ದಾರೆ. ಪ್ರಿಯ ಪ್ರಭುವೆ, ಈ ಭಕ್ತಿಪೂರ್ವಕ ಕಾರ್ಯಗಳ ಪ್ರಕ್ರಿಯೆಯಿಂದ ಮುಖ್ಯವಾಗಿ ಶ್ರವಣ ಮತ್ತು ಸಂಕೀರ್ತನೆಗಳಿಂದ ತಾನು ಮೇಲಕ್ಕೇರಬೇಕೆಂದು ಬಯಸುವ ಭಕ್ತನು ಭೌತಿಕ ಅಸ್ತಿತ್ವದ ದ್ವಂದ್ವಗಳಿಂದ ಬಹುಬೇಗ ಬಿಡುಗಡೆ ಹೊಂದುತ್ತಾನೆ. ತಪಸ್ಸು ಮತ್ತು ವೈರಾಗ್ಯಗಳ ಸರಳ ಪ್ರಕ್ರಿಯೆಗಳಿಂದ ಭಕ್ತರ ಹೃದಯದಲ್ಲಿರುವ ಪರಮಾತ್ಮನಿಗೆ ಬಹು ಸಂತೋಷವಾಗುತ್ತದೆ. ಇದು ಭಕ್ತನು ಭಗವದ್ಧಾಮಕ್ಕೆ ಹಿಂದಿರುಗಲು ದಾರಿ ತೋರಿಸುತ್ತದೆ. ತನ್ನ ಎಲ್ಲಾ ಕ್ರಿಯೆಗಳನ್ನು, ಇಂದ್ರಿಯಗಳನ್ನು ಪ್ರಭುವಿನ ಭಕ್ತಿಪೂರ್ವಕ ಸೇವೆಯಲ್ಲಿ ತೊಡಗಿಸುವವನು ಸಂಪೂರ್ಣವಾಗಿ ಶಾಂತಿಯನ್ನು ಪಡೆಯುತ್ತಾನೆ, ಏಕೆಂದರೆ ಅವನೊಳಗಿರುವ ಪರಮಾತ್ಮನಿಗೆ ತೃಪ್ತಿಯಾಗುತ್ತದೆ ಎಂದು ಭಗವದ್ಗೀತೆಯಲ್ಲಿ ಹೇಳಿದೆ. ಹೀಗೆ ಭಕ್ತನು ಉಷ್ಣ ಮತ್ತು ಶೀತ, ಮಾನ ಮತ್ತು ಅಪಮಾನ ಇಂತಹ ದ್ವಂದ್ವಗಳನ್ನು ಮೀರುತ್ತಾನೆ. ಎಲ್ಲ ದ್ವಂದ್ವಗಳಿಂದ ಬಿಡುಗಡೆಯಾಗಿ ಅವನು ದಿವ್ಯಾನಂದವನ್ನು ಅನುಭವಿಸುತ್ತಾನೆ ಮತ್ತು ಭೌತಿಕ ಅಸ್ತಿತ್ವದ ಚಿಂತೆಗಳು ಮತ್ತು ಆತಂಕಗಳನ್ನು ಅವನು ಅನುಭವಿಸುವುದಿಲ್ಲ. ಸದಾ ಕೃಷ್ಣ ಪ್ರಜ್ಞೆಯಲ್ಲಿರುವ ಭಕ್ತನಿಗೆ ತನ್ನ ಪಾಲನೆ ಅಥವಾ ರಕ್ಷಣೆಯ ಆತಂಕಗಳೇನೂ ಇಲ್ಲ ಎಂದು ಭಗವದ್ಗೀತೆಯು ದೃಢಪಡಿಸುತ್ತದೆ. ಕೃಷ್ಣ ಪ್ರಜ್ಞೆಯಲ್ಲಿ ಸದಾ ಮಗ್ನನಾಗಿದ್ದು ಅವನು ಕಡೆಗೆ ಅತ್ಯುನ್ನತ ಪರಿಪೂರ್ಣತೆಯನ್ನು ಸಾಧಿಸುತ್ತಾನೆ. ಭೌತಿಕ ಅಸ್ತಿತ್ವದಲ್ಲಿರುವಾಗ ಯಾವ ಚಿಂತೆಗಳು, ಆತಂಕಗಳು ಇಲ್ಲದೆ ಶಾಂತಿಯಿಂದ ಮತ್ತು ಆನಂದದಿಂದ ಬದುಕುತ್ತಾನೆ. ದೇಹವನ್ನು ತ್ಯಜಿಸಿದ ನಂತರ ಅವನು ಭಗವದ್ಧಾಮಕ್ಕೆ ಹಿಂದಿರುಗುತ್ತಾನೆ. ಪ್ರಭುವು ಇದನ್ನು ಭಗವದ್ಗೀತೆಯಲ್ಲಿ ದೃಢಪಡಿಸುತ್ತಾನೆ. ನನ್ನ ಪರಮ ಆವಾಸ ಸ್ಥಾನವು ಅಲೌಕಿಕ ಸ್ಥಾನ. ಅಲ್ಲಿಗೆ ಹೋದವರು ಈ ಭೌತಿಕ ಜಗತ್ತಿಗೆ ಹಿಂದಿರುಗುವುದಿಲ್ಲ. ಪರಮ ಪೂರ್ಣತೆಯನ್ನು ಪಡೆದವನು ಅನಂತ ಧಾಮದಲ್ಲಿ ನನ್ನ ವೈಯಕ್ತಿಕ ಸೇವೆಯಲ್ಲಿ ನಿರತನಾಗಿದ್ದು ಮನುಷ್ಯನ ಬಾಳಿನ ಅತ್ಯುನ್ನತ ಪರಿಪೂರ್ಣತೆಯನ್ನು ಸಾಧಿಸುತ್ತಾನೆ. ಈ ದುಃಖಮಯ ಭೌತಿಕ ಜಗತ್ತಿಗೆ ಅವನು ಮತ್ತೆ ಬರಬೇಕಾಗಿಲ್ಲ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಹರೇ ಮಾತಾಜಿ. ರೇಖಾ ಬಂಗೇರ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಪ್ರಿಯ ಪ್ರಭುವೇ, ಹರೇ ಕೃಷ್ಣ ಮಾತಾಜಿ. ಬೇರೆ ಯಾರಿಗೆ ಕೊಡಿ, ನನ್ನ ಪಾರ್ಸಲ್ ಬಂತು ಓಕೆ ಮಾತಾಜಿ. ಫ್ಲಿಪ್ಕಾರ್ಟ್ ಬಂತು, ಬೇರೆಯವ್ರಿಗೆ ಕೊಡಿ. ಪಾರ್ವತಮ್ಮ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಪ್ರಿಯ ಪ್ರಭುವೆ, ಜೀವಿಗಳು ಕೃಷ್ಣ ಪ್ರಜ್ಞೆಯಲ್ಲಿ ನಿರತರಾಗಿದ್ದು ಶ್ರವಣ ಕೀರ್ತನ ಮತ್ತು ನಿನ್ನ ಅಪ್ಪಣೆಗಳನ್ನು ನಡೆಸುವುದು ಹೀಗೆ ವಿಧಿಸಿರುವ ವಿಧಾನಗಳಲ್ಲಿ ಸದಾ ಭಕ್ತಿಪೂರ್ವಕ ಸೇವೆಯನ್ನು ಸಲ್ಲಿಸುವುದು ಅತ್ಯಂತ ಅವಶ್ಯಕ. ಕೃಷ್ಣ ಪ್ರಜ್ಞೆಯಲ್ಲಿ ಮತ್ತು ಭಕ್ತಿಪೂರ್ವಕ ಸೇವೆಯಲ್ಲಿ ನಿರತನಾಗದ ಮನುಷ್ಯನು ಬದುಕಿರುವ ಲಕ್ಷಣಗಳನ್ನು ತೋರಿಸಿದರೂ ಅದರಿಂದ ಫಲವಿಲ್ಲ.
ಸಾಮಾನ್ಯವಾಗಿ ಒಬ್ಬ ಮನುಷ್ಯನು ಉಸಿರಾಡುತ್ತಿದ್ದರೆ ಅವನು ಬದುಕಿದ್ದಾನೆ ಎಂದು ಜನರು ಭಾವಿಸುತ್ತಾರೆ. ಆದರೆ ಕೃಷ್ಣ ಪ್ರಜ್ಞೆ ಇಲ್ಲದ ಮನುಷ್ಯನನ್ನು ಕಮ್ಮಾರನ ತಿದಿಗೆ ಹೋಲಿಸಬಹುದು. ತಿದಿಯು ಗಾಳಿಯನ್ನು ಒಳಗೆ ತೆಗೆದುಕೊಂಡು ಹೊರಕ್ಕೆ ಬಿಡುವ ಚರ್ಮದ ಚೀಲ ಮಾತ್ರ. ಚರ್ಮ ಮತ್ತು ಮೂಳೆಗಳ ಚೀಲದಲ್ಲಿರುವ ಕೃಷ್ಣ ಪ್ರಜ್ಞೆಯನ್ನು ನಿರ್ಲಕ್ಷಿಸಿ ಪ್ರೀತಿಯಿಂದ ಭಕ್ತಿಪೂರ್ವಕ ಸೇವೆಯನ್ನು ಮಾಡುತ್ತಿರುವವನು ಅದಕ್ಕಿಂತ ಉತ್ತಮನಲ್ಲ. ಹಾಗೆಯೇ ಭಕ್ತನಲ್ಲದವನ ದೀರ್ಘಾಯಸ್ಸನ್ನು ಮರದ ದೀರ್ಘಾಯಸ್ಸಿಗೆ ಹೋಲಿಸಬಹುದು. ಅವನ ಸಂತೋಷವನ್ನು ಹಂದಿ ಮತ್ತು ಆಡುಗಳ ಸಂತೋಷಕ್ಕೆ ಹೋಲಿಸಬಹುದು. ಈ ಭೌತಿಕ ಜಗತ್ತಿನಲ್ಲಿ ದೇವೋತ್ತಮ ಪರಮಪುರುಷನು ಮಹಾವಿಷ್ಣುವಾಗಿ ಪ್ರವೇಶಿಸಿದ್ದರಿಂದ ಬ್ರಹ್ಮಾಂಡದ ಸೃಷ್ಟಿಯು ಸಾಧ್ಯವಾಯಿತು. ಮಹಾವಿಷ್ಣುವಿನ ಕಟಾಕ್ಷದಿಂದ ಒಟ್ಟು ಭೌತಿಕ ಶಕ್ತಿಯು ಕದಡಿ ಹೋಗುತ್ತದೆ. ಆಗ ಮಾತ್ರವೇ ಗುಣತ್ರಯಗಳ ಪರಸ್ಪರ ಪ್ರಕ್ರಿಯೆಯು ಪ್ರಾರಂಭವಾಗುತ್ತದೆ. ಆದುದರಿಂದ ನಾವು ಸವಿಯಲು ಪ್ರಯತ್ನಿಸುತ್ತಿರುವ ಭೌತಿಕ ಸೌಲಭ್ಯಗಳು ದೈವೋತ್ತಮ ಪರಮಪುರುಷನ ದಯೆಯಿಂದ ಮಾತ್ರ ಲಭಿಸಿವೆ ಎನ್ನುವುದನ್ನು ನೆನಪಿಡಬೇಕು. ದೇಹದೊಳಗೆ 5 ಅಸ್ತಿತ್ವದ ಶಾಖೆಗಳಿವೆ. ಇವುಗಳಿಗೆ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಮತ್ತು ಕಡೆಯದಾಗಿ ಆನಂದಮಯ ಎಂದು ಹೆಸರು. ಪ್ರಾರಂಭದಲ್ಲಿ ಪ್ರತಿಯೊಂದು ಜೀವಿಗೂ ಆಹಾರದ ಅರಿವಿರುತ್ತದೆ. ಮಗುವಿಗೆ ಅಥವಾ ಪ್ರಾಣಿಗೆ ಒಳ್ಳೆಯ ಆಹಾರವು ದೊರೆತಾಗ ಮಾತ್ರ ತೃಪ್ತಿಯಾಗುತ್ತದೆ. ಸಮೃದ್ಧವಾಗಿ ತಿನ್ನುವುದೇ ಗುರಿಯಾಗಿರುವ ಈ ಪ್ರಜ್ಞಾವಸ್ಥೆಗೆ ಅನ್ನಮಯ ಎಂದು ಹೆಸರು. ಅನ್ನ ಎಂದರೆ ಆಹಾರ. ಇದರ ನಂತರ ಮನುಷ್ಯನು ತಾನು ಬದುಕಿದ್ದೇನೆ ಎನ್ನುವ ಅರಿವಿನಲ್ಲಿ ಬದುಕುತ್ತಾನೆ. ತನ್ನ ಮೇಲೆ ಆಕ್ರಮಣವಾಗದೆ ಅಥವಾ ತಾನು ನಾಶವಾಗದೆ ಬದುಕಬಹುದಾದರೆ ತಾನು ಸುಖವಾಗಿದ್ದೇನೆ ಸುಖವಾಗಿದ್ದೇನೆ ಎಂದುಕೊಳ್ಳುತ್ತಾನೆ. ಈ ಹಂತಕ್ಕೆ ಪ್ರಾಣಮಯ ಎಂದು ಹೆಸರು. ಅನಂತರ ಮನುಷ್ಯನು ಮಾನಸಿಕ ವೇದಿಕೆಗೆ ಬಂದಾಗ ಆ ಪ್ರಜ್ಞೆಯನ್ನು ಮನೋಮಯ ಎಂದು ಕರೆಯುತ್ತಾರೆ. ಭೌತಿಕ ನಾಗರಿಕತೆಯು ಮುಖ್ಯವಾಗಿ ಈ 3 ಹಂತಗಳಲ್ಲಿದೆ: ಅನ್ನಮಯ, ಪ್ರಾಣಮಯ ಮತ್ತು ಮನೋಮಯ. ನಾಗರಿಕ ಜನರ ಮೊದಲನೇ ಕಾಳಜಿ ಆರ್ಥಿಕ ಬೆಳವಣಿಗೆ, ಅನಂತರ ನಾಶ ಮತ್ತು ಮನೋಮಯ ನಾಗರಿಕರ ಜನರ ಮೊದಲನೇ ಕಾಳಜಿ ಆರ್ಥಿಕ ಬೆಳವಣಿಗೆ, ಅನಂತರ ನಾಶದಿಂದ ರಕ್ಷಣೆ. ಮುಂದಿನ ಪ್ರಜ್ಞೆ ಮಾನಸಿಕ ಕಲ್ಪನೆಗಳು, ಬದುಕಿನ ಮೌಲ್ಯಗಳನ್ನು ಕುರಿತು ಚಿಂತನೆ ಮಾಡುವುದು. ಚಿಂತನಶೀಲ ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ ಓದ್ಬೇಕಾ? ಓದಿ ಮಾತಾಜಿ. ಚಿಂತನಶೀಲತೆಯ ವಿಕಾಸ ಪ್ರಕ್ರಿಯೆಯಿಂದ ಮನುಷ್ಯನು ಭೌತಿಕ ವೇದಿಕೆಯನ್ನು ತಲುಪಿ ತಾನು ಈ ಭೌತಿಕ ದೇಹವಲ್ಲ, ತಾನು ಜೀವಾತ್ಮ ಎಂದು ಅರ್ಥ ಮಾಡಿಕೊಂಡರೆ ಆಧ್ಯಾತ್ಮಿಕ ವಿಕಾಸದಿಂದ ಅವನು ಪರಮಪ್ರಭುವನ್ನು ಅಥವಾ ಪರಮಾತ್ಮನನ್ನು ಅರ್ಥ ಮಾಡಿಕೊಳ್ಳುವ ಹಂತಕ್ಕೆ ತಲುಪುತ್ತಾನೆ. ಮನುಷ್ಯನು ಪ್ರಭುವಿನೊಡನೆ ತನ್ನ ಬಾಂಧವ್ಯವನ್ನು ಬೆಳೆಸಿಕೊಂಡು ಭಕ್ತಿಪೂರ್ವಕ ಸೇವೆಯನ್ನು ಸಲ್ಲಿಸುವಾಗ ಆ ಹಂತಕ್ಕೆ ಕೃಷ್ಣ ಪ್ರಜ್ಞೆ ಅಥವಾ ಆನಂದಮಯ ಹಂತ ಎಂದು ಹೆಸರು. ಆನಂದಮಯ ಎಂದರೆ ಜ್ಞಾನ ಮತ್ತು ಶಾಶ್ವತೆಗಳ ಆನಂದದ ಬದುಕು. ವೇದಾಂತ ಸೂತ್ರದಲ್ಲಿ ಹೇಳಿದಂತೆ ಆನಂದಮಯೋ ವ್ಯಾಸಾತ್. ಪರಬ್ರಹ್ಮನು ಮತ್ತು ಆದಿನ ಬ್ರಹ್ಮನು ಎಂದರೆ ದೇವೋತ್ತಮ ಪರಮಪುರುಷನು. ಜೀವಿಗಳು ಸ್ವಭಾವತಃ ಆನಂದಮಯರು. ಜೀವಿಗಳು ಅನ್ನಮಯ, ಪ್ರಾಣಮಯ, ಮನೋಮಯ ಮತ್ತು ವಿಜ್ಞಾನಮಯ ಈ 4 ಕೆಳಗಿನ ಹಂತಗಳಲ್ಲಿದ್ದಾಗ ಅವರು ಬದುಕಿನ ಭೌತಿಕ ಸ್ಥಿತಿಯಲ್ಲಿದ್ದಾರೆ ಎಂದು ಭಾವಿಸಲಾಗುತ್ತದೆ. ಆದರೆ ಮನುಷ್ಯನು ಆನಂದಮಯ ಹಂತವನ್ನು ತಲುಪಿದಾಗ ಅವನು ಮುಕ್ತನಾಗುತ್ತಾನೆ. ಭಗವದ್ಗೀತೆಯಲ್ಲಿ ಆನಂದಮಯ ಹಂತವನ್ನು ಬ್ರಹ್ಮಭೂತ ಹಂತ ಎಂದು ವಿವರಿಸಿದೆ. ಬದುಕಿನ ಬ್ರಹ್ಮಭೂತ ಹಂತದಲ್ಲಿ ಆತಂಕವೂ ಇಲ್ಲ, ಹಂಬಲವೂ ಇಲ್ಲ ಎಂದು ಅಲ್ಲಿ ಹೇಳಿದೆ. ಎಲ್ಲ ಜೀವಿಗಳು ಒಂದೇ ರೀತಿಯಾಗಿ ಕಾಣುವಾಗ ಈ ಹಂತವು ಪ್ರಾರಂಭವಾಗುತ್ತದೆ. ಅನಂತರ ಇದು ಕೃಷ್ಣ ಪ್ರಜ್ಞೆಯ ಹಂತವನ್ನು ತಲುಪುತ್ತದೆ. ಈ ಹಂತದಲ್ಲಿ ಮನುಷ್ಯನು ದೇವೋತ್ತಮ ಪರಮ ಪುರುಷನ ಸೇವೆ ಮಾಡಲು ಸದಾ ಹಂಬಲಿಸುತ್ತಾನೆ. ಭಕ್ತಿಪೂರ್ವಕ ಸೇವೆಯಲ್ಲಿ ಮುನ್ನಡೆಯಬೇಕೆಂಬ ಈ ಹಂಬಲವು ಭೌತಿಕ ಅಸ್ತಿತ್ವದ ಇಂದ್ರಿಯ ತೃಪ್ತಿಯ ಹಂಬಲವಲ್ಲ. ಎಂದರೆ ಆಧ್ಯಾತ್ಮಿಕ ಬದುಕಿನ ಹಂಬಲವಿರುತ್ತದೆ, ಆದರೆ ಅದು ಪರಿಶುದ್ಧವಾಗಿರುತ್ತದೆ. ನಮ್ಮ ಇಂದ್ರಿಯಗಳು ಪರಿಶುದ್ಧವಾದಾಗ ಅನ್ನಮಯ, ಪ್ರಾಣಮಯ, ಮನೋಮಯ ಮತ್ತು ವಿಜ್ಞಾನಮಯ ಈ ಎಲ್ಲಾ ಭೌತಿಕ ಹಂತಗಳಿಂದ ಬಿಡುಗಡೆ ಹೊಂದುತ್ತವೆ ಮತ್ತು ಅವು ಅತ್ಯುನ್ನತ ಹಂತದಲ್ಲಿ ಆನಂದಮಯ ಹಂತದಲ್ಲಿ ಎಂದರೆ ಕೃಷ್ಣ ಪ್ರಜ್ಞೆಯ ಆನಂದಮಯ ಬದುಕಿನಲ್ಲಿ ನೆಲೆಗೊಳ್ಳುತ್ತವೆ. ಮಾಯಾವಾದಿ ತತ್ವಜ್ಞಾನಿಗಳು ಆನಂದಮಯ ಎಂದರೆ ಪರಮದಲ್ಲಿ ಲೀನವಾಗುವ ಹಂತ ಎಂದು ಭಾವಿಸುತ್ತಾರೆ. ಹರೇ ಕೃಷ್ಣ ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಪದ್ಮಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ ಓದ್ತೀನಿ ಮಾತಾಜಿ.
ಓದಿ ಮಾತಾಜಿ. ಪರಿ ಎಲ್ಲಿಂದ ಮಾತಾಜಿ? ಪರಿಶುದ್ಧವಾದ ಅನ್ನಮಯ ಪ್ರಾಣಮಯ ಅದಾಯ್ತಲ್ಲ ಮಾತಾಜಿ. ಅವರಿಗೆ ನೋಡಿ ಇಲ್ಲಿಂದ ಅವರಿಗೆ ಆನಂದಮಯ ಎಂದು ನೋಡಿ ಇಲ್ಲಿ ಬಾಣದ ಇದೆಲ್ಲ ಅವರಿಗೆ ಆನಂದಮಯ ಎಂದರೆ ಪರಮಾತ್ಮನು ಜೀವಾತ್ಮನು ಒಂದಾಗುವುದು. ಆದರೆ ವಾಸ್ತವ ಅಂಶವೆಂದರೆ ಈ ಒಂದಾಗುವುದೆಂದರೆ ಪರಮನಲ್ಲಿ ಲೀನವಾಗಿ ಪ್ರತ್ಯೇಕ ಅಸ್ತಿತ್ವವನ್ನು ಕಳೆದುಕೊಳ್ಳುವುದಲ್ಲ. ಆಧ್ಯಾತ್ಮಿಕ ಅಸ್ತಿತ್ವದಲ್ಲಿ ಒಂದಾಗುವುದೆಂದರೆ ಜೀವಿಯು ಪರಮಪ್ರಭುವಿನ ಅನಂತತೆ ಮತ್ತು ಜ್ಞಾನಗಳ ಮುಖಗಳಲ್ಲಿ ತನ್ನ ಗುಣಾತ್ಮಕ ಏಕತ್ವವನ್ನು ಅರ್ಥ ಮಾಡಿಕೊಳ್ಳುವುದು. ವಾಸ್ತವವಾದ ಆನಂದಮಯ ಹಂತವು ಬರುವುದು ಮನುಷ್ಯನು ಭಕ್ತಿಪೂರ್ವಕ ಸೇವೆಯಲ್ಲಿ ನಿರತನಾದಾಗ. ಇದನ್ನು ಭಗವದ್ಗೀತೆಯಲ್ಲಿಯೂ ದೃಢಪಡಿಸಿದೆ. ಮದ್ಭಕ್ತಿ ಲಭತೆ ಮೇಲೆ ಮಾಡಿ ಮತ್ತೆ ಸ್ವಲ್ಪ ಮದ್ಭಕ್ತಿ ಲಭತೆ ಪರಮ ಮತ್ತು ಅಧೀನ ಜೀವಿಗಳಲ್ಲಿ ಪರಸ್ಪರ ಪ್ರೇಮ ಉಂಟಾದಾಗಲೇ ಬ್ರಹ್ಮಭೂತ ಆನಂದಮಯ ಹಂತವು ಪೂರ್ಣವಾಗುತ್ತದೆ. ಮನುಷ್ಯನು ಬದುಕಿನಲ್ಲಿ ಈ ಆನಂದಮಯ ಹಂತವನ್ನು ತಲುಪುವವರೆಗೆ ಅವನ ಉಸಿರಾಟವು ಕಮ್ಮಾರನ ಅಂಗಡಿಯ ತಿಥಿಯ ಉಸಿರಾಟದಂತೆ, ಅವನ ಆಯುಷ್ಯವು ಮರದ ಆಯುಷ್ಯದಂತೆ ಮತ್ತು ಒಂಟೆಗಳು, ಹಂದಿಗಳು ಮತ್ತು ನಾಯಿಗಳು ಇಂತಹ ಕೀಳು ಪ್ರಾಣಿಗಳಿಗಿಂತ ಅವನೇನೂ ಉತ್ತಮನಲ್ಲ. ನಿಸ್ಸಂದೇಹವಾಗಿ ಶಾಶ್ವತ ಜೀವಿಯನ್ನು ಯಾವಾಗಲೇ ಆಗಲಿ ನಾಶ ಮಾಡಲು ಸಾಧ್ಯವಿಲ್ಲ. ಆದರೆ ಕೆಳವರ್ಗದ ಪ್ರಾಣಿಗಳು ಶೋಚನೀಯ ಸ್ಥಿತಿಯಲ್ಲಿ ಬದುಕುತ್ತವೆ. ಪರಮ ಪ್ರಭುವಿನ ಭಕ್ತಿಪೂರ್ವಕ ಸೇವೆಯಲ್ಲಿ ನಿರತನಾದವನು ಬದುಕಿನಲ್ಲಿ ಆನಂದಮಯ ಸ್ಥಿತಿಯಲ್ಲಿ ಇರುತ್ತಾನೆ. ಮೇಲೆ ಹೇಳಿದ ಬೇರೆ ಬೇರೆ ಹಂತಗಳೆಲ್ಲ ದೇವೋತ್ತಮ ಪರಮಪುರುಷನಿಗೆ ಸಂಬಂಧಿಸಿದವು. ಈ ಎಲ್ಲ ಸನ್ನಿವೇಶಗಳಲ್ಲಿಯೂ ದೇವೋತ್ತಮ ಪುರುಷನಿಗೆ ಸಂಬಂಧಿಸಿದವು. ಎಲ್ಲ ಸನ್ನಿವೇಶಗಳಲ್ಲಿಯೂ ದೇವೋತ್ತಮ ಪರಮಪುರುಷನು ಜೀವಿಗಳು ಅಸ್ತಿತ್ವದಲ್ಲಿ ಇರುತ್ತಾರಾದರೂ ಅವುಗಳಲ್ಲಿ ವ್ಯತ್ಯಾಸವೆಂದರೆ ದೇವೋತ್ತಮ ಪರಮಪುರುಷನು ಸದಾ ಆನಂದಮಯ ಸ್ಥಿತಿಯಲ್ಲಿರುತ್ತಾನೆ. ಆದರೆ ಅಧೀನ ಜೀವಿಗಳು ಪರಮಪ್ರಭುವಿನ ಬಹು ಸಣ್ಣ ಭಾಗಗಳಾಗಿರುವುದರಿಂದ ಬದುಕಿನ ಇತರ ಹಂತಗಳಿಗೆ ಇಳಿಯಬಹುದು. ಎಲ್ಲ ಹಂತಗಳಲ್ಲಿಯೂ ಪರಮಪ್ರಭುವು ಜೀವಿಗಳು ಇದ್ದೇ ಇರುವರಾದರೂ ನಾವು ಬಂಧನದಲ್ಲಿರಲಿ ಮುಕ್ತರಾಗಿರಲಿ ದೇವೋತ್ತಮ ಪರಮಪುರುಷನು ಬದುಕಿನ ನಮ್ಮ ಕಲ್ಪನೆಯನ್ನು ಮೀರಿಯೇ ಇರುತ್ತಾನೆ. ಇಡೀ ಬ್ರಹ್ಮಾಂಡದ ಅಭಿವ್ಯಕ್ತಿಯು ಸಾಧ್ಯವಾಗುವುದು ಪರಮಪ್ರಭುವಿನ ಕೃಪೆಯಿಂದ. ಅದು ಅಸ್ತಿತ್ವದಲ್ಲಿರುವುದು ಪರಮಪ್ರಭುವಿನ ಕೃಪೆಯಿಂದ ಮತ್ತು ಅದು ನಾಶವಾದಾಗ ಪರಮಪ್ರಭುವಿನ ಅಸ್ತಿತ್ವದಲ್ಲಿ ಲೀನವಾಗುತ್ತದೆ. ಆದುದರಿಂದ ಪರಮಪ್ರಭುವೇ ಪರಮ ಅಸ್ತಿತ್ವ, ಎಲ್ಲ ಕಾರಣಗಳ ಕಾರಣನು. ಇದರಿಂದ ತಲುಪುವ ನಿರ್ಣಯವೆಂದರೆ ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳದಿದ್ದರೆ ಮನುಷ್ಯ ಜನ್ಮವು ವ್ಯರ್ಥ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಎಕ್ಸ್ಪ್ಲೈನ್ ಮಾಡಿ ಮಾತಾಜಿ. ಹರೇ ಕೃಷ್ಣ. ಕೃಷ್ಣನ ವಿಷಯ ಮಾತನಾಡುವುದಕ್ಕೆ ಅಥವಾ ಹಾಡುವುದಕ್ಕೆ ನಾವು ಕೀರ್ತನೆ ಅಂತ ಕರಿತೀವಿ. ಚೈತನ್ಯ ಮಹಾಪ್ರಭುಗಳು ಕೀರ್ತನೀಯ ಸದಾ ಹರಿಹಿ ಎಂದು ಹೇಳಿದ್ದಾರೆ. ಅಂದರೆ ಸದಾ ಕೃಷ್ಣನನ್ನು ಮಾತ್ರ ನಾವು ಕುರಿತು ಯೋಚಿಸುವುದು ಮತ್ತು ಮಾತನಾಡಬೇಕು. ಇದಕ್ಕೆ ಕೃಷ್ಣ ಪ್ರಜ್ಞೆ ಅಂತ ಹೆಸರು. ಸೊ ಕೃಷ್ಣ ಪ್ರಜ್ಞೆಯು ಎಷ್ಟು ಭವ್ಯವಾದದ್ದೆಂದರೆ ಈ ಪ್ರಕ್ರಿಯೆಯನ್ನು ಆಚರಿಸುವ ಯಾರೇ ಆಗಲಿ ಬದುಕಿನ ಅತ್ಯಂತ ಉನ್ನತ ಪರಿಪೂರ್ಣತೆಗೆ ಏರ್ತಾರವರು. ಇದು ಮುಕ್ತಿಯ ಪರಿಕಲ್ಪನೆ ಎಂದು ಬಹು ಎತ್ತರ. ಆದುದರಿಂದ ಪ್ರತಿಯೊಬ್ಬರೂ ತನ್ನನ್ನು ಕುರಿತು ಯೋಚಿಸಬೇಕು. ಅಂದರೆ ಭಗವಂತನನ್ನ ಕುರಿತೇ ಯೋಚಿಸಬೇಕು. ಆಮೇಲೆ ಭಗವಂತನಿಗೆ ಭಕ್ತಿಪೂರ್ವಕ ಸೇವೆಯನ್ನು ಸಲ್ಲಿಸಬೇಕು, ಭಗವಂತನನ್ನು ಪೂಜಿಸಬೇಕು ಮತ್ತು ಭಗವಂತನಿಗೆ ಪ್ರಣಾಮಗಳನ್ನು ಸಲ್ಲಿಸಬೇಕು ಎಂದು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನೇ ಹೇಳುತ್ತಾನೆ. ಹೀಗೆ ಭಕ್ತನಲ್ಲಿ ಸಂಪೂರ್ಣವಾಗಿ ಕೃಷ್ಣನೇ ತುಂಬಿ ಹೋಗಿದ್ದಾನೆ. ಸದಾ ಕೃಷ್ಣ ಪ್ರಜ್ಞೆಯಲ್ಲಿದ್ದು ಭಕ್ತನು ಕಡೆಗೆ ಕೃಷ್ಣ ಬಳಿಗೆ ಹಿಂದಿರುಗುತ್ತಾನೆ. ಕೃಷ್ಣನ ಬೇರೆ ಬೇರೆ ವಿಭಿನ್ನಾಂಶಗಳೆಂದು ಹಲವು ದೇವತೆಗಳು ಪೂಜೆಯನ್ನು ವೇದಗಳು ಸೂಚಿಸಿದ್ದರು. ಇಂತಹ ಉಪದೇಶಗಳು ಮಂದಮತಿಗಳಿಗಾಗಿ ಎಂದು ಅರ್ಥ ಮಾಡ್ಕೋಬೇಕು. ಸೊ ಬೇರೆ ಬೇರೆ ವಿಭಿನ್ನಾಂಶಗಳು ದೇವತೆಗಳು ಎಲ್ಲಾನು ವೇದಗಳಲ್ಲಿ ಸೂಚಿಸಿದ್ದಾರೆ. ಅದು ಏನಿದ್ರು ಬೇರೆ ದೇವತೆಗಳನ್ನ ಪೂಜೆ ಮಾಡೋದು ಅಂದ್ರೆ ಅದೇನಿದ್ರು ಮಂದಮತಿಗಳಿಗೆ ಅಂತ ಹೇಳ್ತಾ ಇದ್ದಾರೆ. ಅವರು ಇನ್ನೂ ಭೌತಿಕ ಇಂದ್ರಿಯ ಭೋಗದಿಂದ ಆಕರ್ಷಿತರಾಗ್ತಾರೆ. ಆದರೆ ಮನುಷ್ಯ ಜನ್ಮದ ಸಾರ್ಥಕ್ಯವನ್ನು ಬಯಸುವವನು ಕೃಷ್ಣನನ್ನು ಪೂಜಿಸಿದರೆ ಸಾಕು. ಅದು ಅವನ ಕೆಲಸವನ್ನು ಹಗುರಗೊಳಿಸಿ ಅವನ ಮಾನವ ಜನ್ಮದ ಯಶಸ್ಸಿನ ಖಚಿತವಾದ ಭರವಸೆಯನ್ನು ಕೊಡುತ್ತದೆ. ಸೊ ಆಕಾಶ, ನೀರು ಮತ್ತು ಭೂಮಿ ಎಲ್ಲವೂ ಭೌತಿಕ ಜಗತ್ತಿನ ವಿಭಿನ್ನಾಂಶಗಳಾದರೂ ಆಕಾಶ ಅಥವಾ ನೀರಿನಲ್ಲಿ ನಿಂತಿರುವುದಕ್ಕಿಂತ ಗಟ್ಟಿ ಭೂಮಿಯ ಮೇಲೆ ನಿಂತಾಗ ಮನುಷ್ಯನ ಸ್ಥಿತಿಯು ಹೆಚ್ಚು ಭದ್ರವಾಗಿರುತ್ತದೆ. ಬೇರೆ ಬೇರೆ ದೇವತೆಗಳು ಕೃಷ್ಣನ ವಿಭಿನ್ನಾಂಶಗಳಾದರೂ ಜಾಣನಾದವನು ಅವನ ರಕ್ಷಣೆಯನ್ನು ಬಯಸುವುದಿಲ್ಲ. ಅವನು ಕೃಷ್ಣ ಪ್ರಜ್ಞೆಯ ಗಟ್ಟಿ ನೆಲದ ಮೇಲೆ ನಿಲ್ಲುತ್ತಾನೆ
ಆದ್ದರಿಂದ ಅವನ ಸ್ಥಾನವು ಗಟ್ಟಿಯಾಗುತ್ತದೆ. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ, ನಾವು ಕಲ್ಲಿನ ತುಂಡಿನ ಮೇಲೆ ನಿಂತಿರ್ಬೋದು, ಅಥವಾ ಇದು ಮರದ ತುಂಡಿನ ಮೇಲೆ ನಿಂತ್ಕೊಂಡು ನಾವು ಇದು ಮಾಡ್ಬೋದು. ಬಟ್ ಎಲ್ಲದಕ್ಕಿಂತ ನಾವು ಭೂಮಿ ಮೇಲೆ ನಿಂತ್ಕೊಂಡ್ರೆ ನಾವು ಭದ್ರವಾಗಿ ನಿಂತಿರ್ತೇವೆ. ಹಾಗಾಗಿ ಕೃಷ್ಣನನ್ನ ಪೂಜಿಸಿ ಅಂತ ಹೇಳ್ತಾ ಇದ್ದಾರೆ. ಕಲ್ಲಿನ ಮೇಲೆ ಅಥವಾ ಮರದ ತುಂಡಿನ ಮೇಲೆ ನಿಂತವನು ಭೂಮಿಯ ಮೇಲೆಯೇ ನಿಂತಿದ್ದಾನೆ, ಏಕೆಂದರೆ ಕಲ್ಲು ಮತ್ತು ಮರ ಎರಡಕ್ಕೂ ಭೂಮಿನೇ ಆಶ್ರಯ ಅಲ್ವಾ ಎಂದು ನಿರಾಕಾರವಾದಿಗಳು ಕೆಲವೊಮ್ಮೆ ವಾದಿಸುತ್ತಾರೆ. ಇದಕ್ಕೆ ಇಲ್ಲಿ ಉತ್ತರ ಇದೆ. ಭೂಮಿಯ ಆಸರೆ ಪಡೆದ ಕಲ್ಲು ಮತ್ತು ಹಲಗೆಯ ಮೇಲೆ ನಿಂತಾಗ ಮನುಷ್ಯನಿಗೆ ಎಷ್ಟು ಕ್ಷೇಮವೋ ಇರುತ್ತದೆ. ಅದಕ್ಕಿಂತ ಹೆಚ್ಚು ಕ್ಷೇಮ ಯಾವುದು ಅಂದರೆ ನೇರವಾಗಿ ಭೂಮಿಯ ಮೇಲೆ ನಿಂತಾಗ ಇರುತ್ತದೆ. ಎಂದರೆ ಪರಮಾತ್ಮನ ಆಶ್ರಯವನ್ನು ಅಥವಾ ಬ್ರಹ್ಮನನ್ನ ಆಶ್ರಯವನ್ನು ಪಡೆಯುವುದು ಕೃಷ್ಣ ಪ್ರಜ್ಞೆಯಲ್ಲಿ ನೇರವಾಗಿ ಕೃಷ್ಣನ ಆಶ್ರಯ ಪಡೆಯುವಷ್ಟು ಕ್ಷೇಮವಲ್ಲ. ಆದುದರಿಂದ ಜ್ಞಾನಿಗಳು ಮತ್ತು ಯೋಗಿಗಳ ಸ್ಥಾನವು ಕೃಷ್ಣನ ಭಕ್ತರ ಸ್ಥಾನದಷ್ಟು ಸುಭದ್ರವಾಗಿಲ್ಲ ಅದು. ಆದುದರಿಂದ ಭಗವದ್ಗೀತೆಯಲ್ಲಿ ಕೃಷ್ಣನು ಬುದ್ಧಿಯನ್ನು ಕಳೆದುಕೊಂಡವನು ಮಾತ್ರ ಹೇಳಿದ್ದಾನೆ, ಬುದ್ಧಿಯನ್ನು ಕಳೆದುಕೊಂಡವನು ಮಾತ್ರ ದೇವತೆಗಳನ್ನು ಪೂಜಿಸುತ್ತಾನೆ ಅಂತ ಹೇಳಿದ್ದಾನೆ. ನಿರಾಕಾರ ಬ್ರಹ್ಮನ ಭಕ್ತರ ವಿಷಯದಲ್ಲಿ ಶ್ರೀಮದ್ ಭಾಗವತವು ಪ್ರಿಯ ಪ್ರಭುವೇ, ಮಾನಸಿಕ ಊಹೆಗಳಿಂದ ತಾವು ಮುಕ್ತಿಯನ್ನು ಪಡೆದಿದ್ದೇವೆ ಎಂದು ಭಾವಿಸುವವರು ಭೌತಿಕ ಪ್ರಕೃತಿಯ ಕಶ್ಮಲದಿಂದ ಸೋಂಕಿನಿಂದ ಪರಿಶುದ್ಧರಾಗಿಲ್ಲ, ಏಕೆಂದರೆ ನಿನ್ನ ಚರಣ ಕಮಲಗಳಲ್ಲಿ ರಕ್ಷಣೆಯನ್ನು ಪಡೆಯಲು ಅವರಿಗೆ ಇನ್ನೂ ಸಾಧ್ಯ ಆಗಿಲ್ಲ. ಅವರು ನಿರಾಕಾರ ಬ್ರಹ್ಮನನ್ನ ದಿವ್ಯ ಸ್ಥಿತಿಗೆ ಏರಿದರು ಆ ಉನ್ನತ ಸ್ಥಿತಿಯಿಂದ ನಿಶ್ಚಯವಾಗಿಯೂ ಪತನಗೊಳ್ಳುತ್ತಾರೆ, ಏಕೆಂದರೆ ನಿನ್ನ ಚರಣ ಕಮಲಗಳನ್ನು ಬಯಸುವ ವಿಷಯದಲ್ಲಿ ಅವರು ಅಲಕ್ಷ್ಯ ತೋರಿದ್ದಾರೆ ಎಂದು ಹೇಳುತ್ತದೆ. ಆದುದರಿಂದ ದೇವತೆಗಳನ್ನು ಪೂಜಿಸುವವರು ಅಷ್ಟೇನು ಬುದ್ಧಿವಂತರಲ್ಲ, ಏಕೆಂದರೆ ಅವರಿಗೆ ಅಲ್ಪಕಾಲದ ಮತ್ತು ಮುಗಿದು ಹೋಗುವ ಪರಿಣಾಮಗಳು ಮಾತ್ರ ಲಭ್ಯವಾಗುತ್ತದೆ ಎಂದು ಕೃಷ್ಣನು ಬೋಧಿಸಿದ್ದಾನೆ. ಅವರು ಅಷ್ಟೇನು ಬುದ್ಧಿ ಇಲ್ಲದವರ ಪ್ರಯತ್ನಗಳು, ಆದರೆ ತನ್ನ ಭಕ್ತನು ಪತನಗೊಳ್ಳುವ ಭಯವೇ ಇಲ್ಲ ಅಂತ ಪ್ರಭು ಆಶ್ವಾಸನೆಯನ್ನ ನೀಡಿದ್ದಾನೆ. ಸಾಕಾರ ರೂಪ ತಳೆದ ವೇದಗಳು ಹೀಗೆ ಪ್ರಾರ್ಥನೆಯನ್ನು ಮುಂದುವರಿಸಿದವು. ಪ್ರಿಯ ಪ್ರಭುವೆ, ಎಲ್ಲ ಅಭಿಪ್ರಾಯಗಳನ್ನು ಪರಿಶೀಲಿಸಿದರೆ ಮನುಷ್ಯನು ತನಗಿಂತ ಹಿರಿಯರಾದವರನ್ನು ಪೂಜಿಸಬೇಕಾದಲ್ಲಿ ಸನ್ನಡತೆಯಿಂದ ಅವನು ನಿನ್ನ ಚರಣ ಕಮಲಗಳ ಪೂಜೆಯನ್ನೇ ನೆಚ್ಚಿಕೊಳ್ಳಬೇಕು, ಏಕೆಂದರೆ ಸೃಷ್ಟಿ ಸ್ಥಿತಿ ಲಯಗಳ ಕಟ್ಟಕಡೆಗೆ ನಿಯಂತ್ರಿಸುವವನು ಯಾರು? ಕೃಷ್ಣನ್ ನೀನೆ. ಭೂರ್ಭುವ ಸ್ವರ್ 3 ಲೋಕಗಳನ್ನು ನೀನು ನಿಯಂತ್ರಿಸುತ್ತೀಯೇ. ಮೇಲಿನ ಮತ್ತು ಕೆಳಗಿನ 14 ಲೋಕಗಳನ್ನು ನಿಯಂತ್ರಿಸುವವನು ನೀನು ಮತ್ತು ಭೌತಿಕ ಗುಣತ್ರಯಗಳನ್ನು ನೀನೇ ನಿಯಂತ್ರಿಸುತ್ತೀಯೇ. ದೇವತೆಗಳು ಮತ್ತು ಆಧ್ಯಾತ್ಮಿಕ ಜ್ಞಾನದಲ್ಲಿ ಮುಂದುವರೆದವರು ಸದಾ ನಿನ್ನ ದಿವ್ಯ ಲೀಲೆಗಳಲ್ಲಿ ಕೇಳುವುದರಲ್ಲಿ ಮತ್ತು ಹೇಳುವುದರಲ್ಲಿ ನಿರತರಾಗಿದ್ದಾರೆ. ಸೊ ಭಗವಂತನೇ ಈ 14 ಲೋಕಗಳು, ಮೇಲಿನ ಲೋಕ ಮತ್ತು ಕೆಳಗಿನ ಲೋಕ, ಎಲ್ಲಾ ಲೋಕಗಳನ್ನು ಅವನೇ ನಿಯಂತ್ರಿಸ್ತಾ ಇರೋದು. 14 ಲೋಕಗಳು ಅದು ನಿಮಗೆ ಗೊತ್ತಿದೆ ಅನ್ಸುತ್ತೆ. ಅದು ಸತ್ಯಲೋಕ, ತಪ, ಒಂದು ನಿಮಿಷ ಹೇಳ್ತೇನೆ. ಸತ್ಯಲೋಕ, ತಪಲೋಕ, ಜನಲೋಕ, ಮಹರ್ಲೋಕ, ಸ್ವರ್ಗಲೋಕ, ಭೂವರ್ಲೋಕ, ಭೂರ್ಲೋಕ, ಅತಳ, ವಿತಳ, ಸುತ್ತಳ, ತಲಾತಲ, ಮಹಾತಲ, ರಸಾತಳ ಮತ್ತು ಪಾತಾಳ. ಹೀಗೆ 14 ಲೋಕಗಳನ್ನು ಭಗವಂತನೇ ನಿಯಂತ್ರಿಸ್ತಾ ಇದ್ದಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ ಸದಾ ನಿನ್ನ ದಿವ್ಯ ಲೀಲೆಗಳನ್ನು ಕೇಳುವುದರಲ್ಲಿ ಮತ್ತು ಹೇಳುವುದರಲ್ಲಿ ನಿರತರಾಗಿರ್ತಾರೆ, ಏಕೆಂದರೆ ಇದು ಪಾಪ ಜೀವನ ಸಂಚಿತ ಫಲಗಳನ್ನು ನಾಶಗೊಳಿಸಬಲ್ಲ ನಿರ್ದಿಷ್ಟ ಶಕ್ತಿಯನ್ನು ಹೊಂದಿದೆ. ಬುದ್ಧಿವಂತರು ವಾಸ್ತವವಾಗಿ ನಿನ್ನ ಅಮೃತೋಪಮ ಕೆಲಸ ಕಾರ್ಯಗಳ ಸಾಗರದಲ್ಲಿ ಮಿಂದು ತಾಳ್ಮೆಯಿಂದ ಅವುಗಳನ್ನ ಕೇಳ್ತಾ ಇರ್ತಾರೆ, ಲೀಲೆಗಳನ್ನ ಕೇಳೋದು ಎಲ್ಲ ಮಾಡ್ತಾ ಇರ್ತಾರೆ. ಆದುದರಿಂದ ಅವರು ಕೂಡಲೇ ಭೌತಿಕ ಗುಣಗಳ ಕಶ್ಮಲ ಸೋಂಕಿನಿಂದ ಬಿಡುಗಡೆ ಹೊಂದುತ್ತಾರೆ. ಸದಾ ಯಾವಾಗ ದಿವ್ಯ ಲೀಲೆಗಳನ್ನ ಕೇಳ್ತಾ ಇರ್ತೀವೋ ಅವಾಗ ನಮ್ಗೆ ಈ ಭೌತಿಕ ಗುಣಗಳ ಕಶ್ಮಲ ಏನಿದೆ ಆ ಸೋಂಕಿನಿಂದ ನಾವು ಬಿಡುಗಡೆ ಹೊಂದ್ಬಿಡ್ತೀವಿ. ಅವರು ಆಧ್ಯಾತ್ಮಿಕ ಜೀವನದಲ್ಲಿ ಮುನ್ನಡೆಯಲು ಕಠಿಣ ತಪಸ್ಸನ್ನು, ವಿರಕ್ತ ಜೀವನವನ್ನು ನಡೆಸುವ ಅಗತ್ಯ ಇರೋದಿಲ್ಲ. ನಿನ್ನ ದಿವ್ಯ ಲೀಲೆಗಳನ್ನು ಸಂಕೀರ್ತನ ಮಾಡುವುದು ಮತ್ತು ಕೇಳುವುದು ಆತ್ಮ ಸಾಕ್ಷಾತ್ಕಾರಕ್ಕೆ ಅತ್ಯಂತ ಒಂದು ಸುಲಭವಾದ ಮಾರ್ಗ. ದಿವ್ಯ ಸಂದೇಶವನ್ನು ನಮ್ರತೆಯಿಂದ ಕೇಳುವಷ್ಟರಲ್ಲಿಯೇ ಮನುಷ್ಯನ ಹೃದಯದಲ್ಲಿ ಕೊಳಕೆಲ್ಲ ತೊಳೆದು ಹೋಗುತ್ತಂತೆ. ಅವನ ದಿವ್ಯ ಸಂದೇಶ ನಾವು ನಮ್ರತೆಯಿಂದ ಕೇಳಿದಾಗ ನಮ್ಮ ಹೃದಯದಲ್ಲಿರುವ ಎಲ್ಲಾ ಕೊಳಕುನು ತೊಳೆದು ಹೋಗುತ್ತದೆ. ಹೀಗೆ ಭಕ್ತನ ಹೃದಯದಲ್ಲಿ ಕೃಷ್ಣ ಪ್ರಜ್ಞೆಯು ಸ್ಥಿರವಾಗಿ ಅವಾಗ ನಿಂತುಕೊಳ್ಳುತ್ತೆ. ದೇವೋತ್ತಮ ಪರಮ ಪುರುಷನ ಸಂಕೀರ್ತನೆ ಮತ್ತು ಅವನ ವಿಷಯವಾಗಿ ಕೇಳುವುದು ಎಲ್ಲ ವೈದಿಕ ವಿಧಿಗಳ ಆಚರಣೆಯ
ತಿರುಳು ಎಂದು ಬಹು ಅಧಿಕಾರದಿಂದ ಮಾತನಾಡಬಲ್ಲ ಭೀಷ್ಮರೇ ಹೇಳಿದ್ದಾರೆ. ಅವನ ಒಂದು ದೇವೋತ್ತಮ ಪರಮ ಪುರುಷನ ಸಂಕೀರ್ತನೆ ಮತ್ತು ಅವನ ವಿಷಯವಾಗಿ ಕೇಳುವುದು ಅಂತಂದ್ರೆ ವೈದಿಕ ವಿಧಿಗಳ ಆಚರಣೆಯ ತಿರುಳು ಅಂತ ಅವ್ರು ಹೇಳಿದ್ದಾರೆ. ಈ ಭಕ್ತಿ ಪೂರ್ವಕ ಕಾರ್ಯಗಳ ಪ್ರಕ್ರಿಯೆಯಿಂದ ಮುಖ್ಯವಾಗಿ ಶ್ರವಣ ಮತ್ತು ಸಂಕೀರ್ತನೆಗಳಿಂದ ತಾನು ಮೇಲಕ್ಕೇರಬೇಕೆಂದು ಬಯಸುವ ಭಕ್ತನು ಭೌತಿಕ ಅಸ್ತಿತ್ವದ ದ್ವಂದ್ವಗಳಿಂದ ಬಹುಬೇಗ ಬಿಡುಗಡೆ ಹೊಂದುತ್ತಾನೆ. ತಪಸ್ಸು ಮತ್ತು ವೈರಾಗ್ಯಗಳ ಸರಳ ಪ್ರಕ್ರಿಯೆಗಳಿಂದ ಭಕ್ತನ ಹೃದಯದಲ್ಲಿ ಪರಮಾತ್ಮನಿಗೆ ಬಹು ಸಂತೋಷ ಆಗುತ್ತೆ. ಪರಮಾತ್ಮ ನಮ್ಮ ಹೃದಯಗಳಲ್ಲೇ ಇರ್ತಾನೆ, ಅವನಿಗೂ ತುಂಬಾನೇ ಸಂತೋಷ ಆಗುತ್ತೆ. ಇದು ಭಕ್ತನು ಭಗವದ್ಧಾಮಕ್ಕೆ ಹಿಂದಿರುಗಲು ದಾರಿ ತೋರಿಸುತ್ತದೆ. ತನ್ನ ಎಲ್ಲಾ ಕ್ರಿಯೆಗಳನ್ನು ಇಂದ್ರಿಯಗಳನ್ನು ಪ್ರಭುವಿನ ಭಕ್ತಿ ಪೂರ್ವಕ ಸೇವೆಯಲ್ಲಿ ತೊಡಗಿಸುವವನು ಸಂಪೂರ್ಣವಾಗಿ ಶಾಂತಿ ಪಡಿತಾನೆ. ಸೊ ಯಾರು ತನ್ನ ಎಲ್ಲಾ ಕ್ರಿಯೆಗಳನ್ನ ಇಂದ್ರಿಯಗಳನ್ನ ಕೃಷ್ಣನ ಒಂದು ಭಕ್ತಿ ಪೂರ್ವಕ ಸೇವೆಯಲ್ಲಿ ತೊಡಗಿಸ್ತಾನೋ ಅವನು ಸಂಪೂರ್ಣ ಶಾಂತಿನೂ ಪಡಿತಾನೆ. ಏಕೆಂದರೆ ಅವನೊಳಗಿರುವ ಪರಮಾತ್ಮನಿಗೆ ಅವಾಗ ತೃಪ್ತಿಯಾಗುತ್ತೆ ಎಂದು ಭಗವದ್ಗೀತೆಯಲ್ಲಿ ಹೇಳಿದೆ. ಹೀಗೆ ಭಕ್ತನು ಉಷ್ಣ ಮತ್ತು ಶೀತ, ಮಾನ ಮತ್ತು ಅಪಮಾನ ಇಂಥ ದ್ವಂದ್ವಗಳನ್ನು ಮೀರ್ತಾನವನು. ಅವನು ಉಷ್ಣಕ್ಕೂ ಎದುರಲ್ಲ, ಶೀತಕ್ಕೂ ಎದುರಲ್ಲ, ಮಾನಕ್ಕೂ ಎದುರೋದಿಲ್ಲ, ಅಪಮಾನಕ್ಕೂ ಎಲ್ಲದರಲ್ಲೂ ಒಂದೇ ಸ್ಥಿತಿನಲ್ಲೇ ಇರ್ತಾನವನು. ಎಲ್ಲಾ ದ್ವಂದ್ವಗಳಿಂದ ಬಿಡುಗಡೆಯಾಗಿ ಅವನು ದಿವ್ಯಾನಂದವನ್ನ ಅನುಭವಿಸ್ತಾನೆ ಮತ್ತು ಭೌತಿಕ ಅಸ್ತಿತ್ವದ ಚಿಂತೆಗಳು ಮತ್ತು ಆತಂಕಗಳನ್ನು ಅವನು ಅನುಭವಿಸುವುದಿಲ್ಲ. ಸದಾ ಕೃಷ್ಣ ಪ್ರಜ್ಞೆಯಲ್ಲಿರುವ ಭಕ್ತನಿಗೆ ತನ್ನ ಪಾಲನೆ ಅಥವಾ ರಕ್ಷಣೆಯ ಆತಂಕಗಳು ಇರೋದಿಲ್ಲ ಎಂದು ಭಗವದ್ಗೀತೆಯನ್ನು ದೃಢಪಡಿಸುತ್ತದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಕೃಷ್ಣ ಪ್ರಜ್ಞೆಯಲ್ಲಿ ಸದಾ ಮಗ್ನನಾಗಿದ್ದು ಅವನು ಕಡೆಗೆ ಅತ್ಯುನ್ನತ ಪರಿಪೂರ್ಣತೆಯನ್ನು ಸಾಧಿಸುತ್ತಾನೆ. ಭೌತಿಕ ಅಸ್ತಿತ್ವದಲ್ಲಿರುವಾಗ ಯಾವ ಚಿಂತೆಗಳು ಆತಂಕಗಳು ಇಲ್ಲದೆ ಶಾಂತಿಯಿಂದ ಮತ್ತು ಆನಂದದಿಂದ ಅವನು ಬದುಕ್ತಾನೆ. ದೇಹವನ್ನು ತ್ಯಜಿಸಿದ ನಂತರ ಅವನು ಭಗವದ್ಧಾಮಕ್ಕೆ ಹಿಂದಿರುಗುತ್ತಾನೆ. ಸೊ ಯಾರು ಕೃಷ್ಣ ಪ್ರಜ್ಞೆನಲ್ಲಿರ್ತಾರೋ ಅಂತ ಒಂದು ಭಕ್ತನಿಗೆ ಯಾವುದೇ ಒಂದು ಕಷ್ಟ, ಸುಖ, ಚಿಂತೆ, ಇನ್ನೊಂದು ಯಾವುದೂ ಅವನಿಗೆ ಅಂಟೋದೇ ಇಲ್ಲ. ಎಲ್ಲ ಇದರಲ್ಲೂ ಒಂದೇ ಸಮನಾಗಿರ್ತಾನೆ, ಶಾಂತವಾಗಿರ್ತಾನೆ. ಸೊ ಅವನು ದೇಹವನ್ನು ತ್ಯಜಿಸಿದ ನಂತರ ಅವನು ಭಗವದ್ಧಾಮಕ್ಕೆ ಹಿಂದಿರುಗ್ತಾನೆ. ಪ್ರಭು ಇದನ್ನು ಭಗವದ್ಗೀತೆಯಲ್ಲಿ ದೃಢಪಡಿಸಿದ್ದಾರೆ. ನನ್ನ ಪರಮ ಆವಾಸ ಸ್ಥಾನವು ಅಲೌಕಿಕ ಸ್ಥಾನ. ಅದು ಅಲ್ಲಿಗೆ ಹೋದವನು ಈ ಭೌತಿಕ ಜಗತ್ತಿಗೆ ಹಿಂದಿರುಗುವುದಿಲ್ಲ. ಪರಮ ಪರಿಪೂರ್ಣತೆಯನ್ನು ಪಡೆದವನು ಅನಂತಧಾಮದಲ್ಲಿ ನನ್ನ ವೈಯಕ್ತಿಕ ಸೇವೆಯಲ್ಲಿ ನಿರತನಾಗಿದ್ದು ಮನುಷ್ಯನ ಬಾಳಿನ ಅತ್ಯುನ್ನತ ಪರಿಪೂರ್ಣತೆಯನ್ನು ಸಾಧಿಸುತ್ತಾನೆ. ಈ ದುಃಖಮಯ ಭೌತಿಕ ಜಗತ್ತಿಗೆ ಅವನು ಮತ್ತೆ ಬರಬೇಕಾಗಿಲ್ಲ. ಸೊ ಯಾರು ಭಗವಂತನ ಧಾಮಕ್ಕೆ ಅಂತ ಹೋಗ್ತಾರೋ, ಅಲೌಕಿಕ ಸ್ಥಾನ ಅದು, ಅಲ್ಲಿಂದ ಅವರು ಅಲ್ಲಿ ಭಗವಂತನ ಸೇವೆಯನ್ನೇ ಅವರು ಮಾಡ್ಕೊಂಡಿರ್ತಾರೆ. ಅವರು ಮತ್ತೆ ಈ ಒಂದು ಐಹಿಕ ಒಂದು ಜಗತ್ತೇನಿದೆ, ಭೌತಿಕ ಜಗತ್ತು, ಇದಕ್ಕೆ ಅವರು ಬರಬೇಕಾಗಿಲ್ಲ, ಅವ್ರು ಬರೋದು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಪ್ರಿಯ ಪ್ರಭುವೆ, ಜೀವಿಗಳು ಕೃಷ್ಣ ಪ್ರಜ್ಞೆಯಲ್ಲಿ ನಿರತರಾಗಿದ್ದು ಶ್ರವಣ, ಕೀರ್ತನ ಮತ್ತು ನಿನ್ನ ಅಪ್ಪಣೆಗಳನ್ನು ನಡೆಸುವುದು ಹೀಗೆ ವಿಧಿಸಿರುವ ವಿಧಾನಗಳಲ್ಲಿ ಸದಾ ಭಕ್ತಿಪೂರ್ವಕ ಸೇವೆಯನ್ನು ಸಲ್ಲಿಸುವುದು ಅತ್ಯಂತ ಅವಶ್ಯಕ ಅಂತೆ. ಕೃಷ್ಣ ಪ್ರಜ್ಞೆಯಲ್ಲಿ ಮತ್ತು ಭಕ್ತಿಪೂರ್ವಕ ಸೇವೆಯಲ್ಲಿ ನಿರತನಾಗದ ಮನುಷ್ಯನು ಬದುಕಿರುವ ಲಕ್ಷಣಗಳನ್ನು ತೋರಿಸಿದರೂ ಅದರಿಂದ ಏನೂ ಫಲವಿಲ್ಲ. ಸಾಮಾನ್ಯವಾಗಿ ಒಬ್ಬ ಮನುಷ್ಯನು ಉಸಿರಾಡುತ್ತಿದ್ದರೆ ಅವನು ಬದುಕಿದ್ದಾನೆ ಎಂದು ಜನರು ಭಾವಿಸುತ್ತಾರೆ. ಆದರೆ ಕೃಷ್ಣ ಪ್ರಜ್ಞೆ ಇಲ್ಲದ ಮನುಷ್ಯನನ್ನು ಕಮ್ಮಾರನ ತಿದಿಗೆ ಹೋಲಿಸಬಹುದು. ತಿದಿಯು ಗಾಳಿಯನ್ನು ಒಳಕ್ಕೆ ತೆಗೆದುಕೊಂಡು ಹೊರಕ್ಕೆ ಬಿಡುವ ಚರ್ಮದ ಚೀಲ ಮಾತ್ರ ಅದಷ್ಟೇ. ಚರ್ಮ ಮತ್ತು ಮೂಳೆಗಳ ಚೀಲದಲ್ಲಿದ್ದು ಕೃಷ್ಣ ಪ್ರಜ್ಞೆಯನ್ನು ನಿರ್ಲಕ್ಷಿಸಿ ಪ್ರೀತಿಯಿಂದ ಭಕ್ತಿಪೂರ್ವಕ ಸೇವೆಯನ್ನು ಮಾಡುತ್ತಿರುವವನು ಇದಕ್ಕಿಂತ ಏನು ಉತ್ತಮ ಅಲ್ಲ. ಹಾಗೆಯೇ ಭಕ್ತನಲ್ಲದವನ ದೀರ್ಘಾಯುಸ್ಸನ್ನು ಮರದ ದೀರ್ಘಾಯುಸ್ಸಿಗೆ ಹೋಲಿಸಬಹುದು. ಅವನು ಹೊಟ್ಟೆ ಬಾಕತನವನ್ನು ನಾಯಿಗಳ ಹೊಟ್ಟೆ ಬಾಕತನಕ್ಕೆ ಹೋಲಿಸಿ ಕಾಮದಲ್ಲಿ ಸಂತೋಷವನ್ನು ಮತ್ತು ಆಡುಗಳ ಸಂತೋಷಕ್ಕೆ ಹೋಲಿಸಬಹುದು ಅಂತ ಈ ಭಗವಂತನಲ್ಲದವನನ್ನ ಹೀಗೆ ಹೇಳ್ತಾ ಇದ್ದಾರೆ. ಅವನ ದೀರ್ಘಾಯುಸ್ಸಿದ್ರೆ ಮರದ ಒಂದು ದೀರ್ಘಾಯುಸ್ಸಿದ್ದಂಗೆ, ಏನು ಪ್ರಯೋಜನ ಇಲ್ಲ. ಅವನು ಹೊಟ್ಟೆ ಬಾಕತನ ನಾಯಿಗಳ ಹೊಟ್ಟೆ ಬಾಕತನ ಹೋಲಿಸ್ಬಿಟ್ರು. ಆಮೇಲೆ ಕಾಮದಲ್ಲಿನ ಅವನ ಸಂತೋಷವನ್ನ ಹಂದಿ ಮತ್ತು ಆಡುಗಳಿಗೆ ಹೋಲಿಸಿದ್ದಾರೆ. ಈ ಭೌತಿಕ ಜಗತ್ತಿನಲ್ಲಿ ದೇವೋತ್ತಮ ಪರಮ ಪುರುಷನು ಮಹಾವಿಷ್ಣುವಾಗಿ ಪ್ರವೇಶಿಸಿದ್ದರಿಂದ ಬ್ರಹ್ಮಾಂಡದ ಸೃಷ್ಟಿಯೂ ಸಾಧ್ಯವಾಯಿತು. ಮಹಾವಿಷ್ಣುವಿನ ಕಟಾಕ್ಷದಿಂದ ಒಟ್ಟು ಭೌತಿಕ ಶಕ್ತಿಯು ಕದಡಿ ಹೋಗುತ್ತದೆ. ಆಗ ಮಾತ್ರವೇ ಗುಣತ್ರಯಗಳ ಪರಸ್ಪರ ಪ್ರತಿಕ್ರಿಯೆಯು ಪ್ರಾರಂಭ ಆಗೋದು. ಆದುದರಿಂದ ನಾವು ಸವಿಯಲು ಪ್ರಯತ್ನಿಸುತ್ತಿರುವ ಭೌತಿಕ ಸೌಲಭ್ಯಗಳು ದೇವೋತ್ತಮ ಪರಮ ಪುರುಷನ ದಯೆಯಿಂದ ಮಾತ್ರ ಲಭಿಸಿವೆ ಎನ್ನುವುದನ್ನು ನೆನಪಿಡಬೇಕು.
ದೇಹದೊಳಗೆ 5 ಅಸ್ತಿತ್ವದ ಶಾಖಗಳಿದೆ. ಇವುಗಳಿಗೆ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಮತ್ತು ಕಡೆಯದಾಗಿ ಆನಂದಮಯ ಅಂತ ಹೆಸರು. ಪ್ರಾರಂಭದಲ್ಲಿ ಪ್ರತಿಯೊಂದು ಜೀವಿಗೂ ಆಹಾರದ ಅರಿವಿರುತ್ತದೆ. ಮಗುವಿಗೆ ಅಥವಾ ಪ್ರಾಣಿಗೆ ಒಳ್ಳೆಯ ಆಹಾರ ದೊರೆತಾಗ ಮಾತ್ರ ಅದು ತೃಪ್ತಿಯಾಗುತ್ತದೆ. ಸಮೃದ್ಧವಾಗಿ ತಿನ್ನುವುದೇ ಗುರಿಯಾಗಿರುವ ಈ ಪ್ರಜ್ಞಾವಸ್ಥೆಗೆ ಅನ್ನಮಯ ಅಂತ ಕರೀತಾರೆ. ಅನ್ನ ಎಂದರೆ ಆಹಾರ. ಇದರ ನಂತರ ಮನುಷ್ಯನು ತಾನು ಬದುಕಿದ್ದೇನೆ ಎನ್ನುವ ಅರಿವಿನಲ್ಲಿ ಬದುಕುತ್ತಾನೆ. ತನ್ನ ಮೇಲೆ ಆಕ್ರಮಣವಾಗದೆ ಅಥವಾ ತಾನು ನಾಶವಾಗದೆ ಬದುಕಬೇಕಾದರೆ ತನ್ನನ್ನು ಸುಖವಾಗಿದ್ದೇನೆ ನಾನು ಅಂತ ಅನ್ಕೋತಾನೆ. ಈ ಹಂತಕ್ಕೆ ಏನಾಗುತ್ತೆ, ಪ್ರಾಣಮಯ ಅಂತ ಹೆಸರು. ಅನಂತರ ಮನುಷ್ಯನು ಮಾನಸಿಕ ವೇದಿಕೆಗೆ ಬಂದಾಗ ಈ ಪ್ರಜ್ಞೆಯನ್ನ ಏನಂತಾರೆ, ಮನೋಮಯ ಅಂತ ಕರೀತಾರಂತೆ. ಭೌತಿಕ ನಾಗರಿಕತೆಯು ಮುಖ್ಯವಾಗಿ ಈ 3 ಹಂತಗಳಲ್ಲೇ ಇರೋದು: ಅನ್ನಮಯ, ಪ್ರಾಣಮಯ ಮತ್ತು ಮನೋಮಯ. ನಾಗರಿಕ ಜನರು ಮೊದಲನೇ ಕಾಳಜಿ ಆರ್ಥಿಕ ಬೆಳವಣಿಗೆ, ಅನಂತರ ನಾಶದಿಂದ ರಕ್ಷಣೆ, ಮುಂದಿನ ಪ್ರಜ್ಞೆ ಮಾನಸಿಕ ಕಲ್ಪನೆಗಳು, ಬದುಕಿನ ಮೌಲ್ಯಗಳನ್ನು ಕುರಿತು ಚಿಂತನೆ ಮಾಡುವಂಥದ್ದು. ಚಿಂತನಶೀಲತೆಯ ವಿಕಾಸ ಪ್ರಕ್ರಿಯೆಯಿಂದ ಮನುಷ್ಯನು ಭೌತಿಕ ವೇದಿಕೆಯನ್ನು ತಲುಪಿ ತಾನು ಈ ಭೌತಿಕ ದೇಹವಲ್ಲ, ತಾನು ಜೀವಾತ್ಮ ಎಂದು ಅರ್ಥ ಮಾಡಿಕೊಂಡ್ರೆ ಆಗ ಆಧ್ಯಾತ್ಮಿಕ ವಿಕಾಸದಿಂದ ಅವನು ಪರಮ ಪರ್ವವನ್ನು ಅಥವಾ ಪರಮಾತ್ಮನನ್ನ ಅರ್ಥ ಮಾಡಿಕೊಳ್ಳುವ ಹಂತಕ್ಕೆ ತಲುಪುತ್ತಾನೆ. ಇದನ್ನು ನಾವು ಹಿಂದೆನೂ ತಿಳ್ಕೊಂಡಿದ್ವಿ. ನಾನು ಈ ದೇಹವಲ್ಲ, ನಾನು ಜೀವಾತ್ಮ ಅನ್ನೋ ಒಂದು ಇದಕ್ಕೆ ಬರ್ಬೇಕವನು. ಮನುಷ್ಯನು ಪ್ರಭುವಿನೊಡನೆ ತನ್ನ ಬಾಂಧವ್ಯವನ್ನು ಬೆಳೆಸಿಕೊಂಡು ಭಕ್ತಿಪೂರ್ವಕ ಸೇವೆಯನ್ನು ಸಲ್ಲಿಸಿದಾಗ ಈ ಹಂತಕ್ಕೆ ಕೃಷ್ಣ ಪ್ರಜ್ಞೆ ಅಥವಾ ಆನಂದಮಯ ಹಂತ ಎಂದು ಹೆಸರು. ಆನಂದಮಯ ಎಂದರೆ ಜ್ಞಾನ ಮತ್ತು ಶಾಶ್ವತತೆಗಳ ಆನಂದದ ಬದುಕುವುದು. ವೇದಾಂತ ಸೂತ್ರದಲ್ಲಿ ಹೇಳಿದಂತೆ ಆನಂದಮಯೋ ವ್ಯಾಸಾತ್ ಪರಬ್ರಹ್ಮನು ಮತ್ತು ಆಧೀನ ಬ್ರಹ್ಮನು ಎಂದರೆ ದೇವೋತ್ತಮ ಪರಮ ಪುರುಷನು. ಜೀವಿಗಳು ಸ್ವಭಾವತಃ ಆನಂದಮಯರು. ಜೀವಿಗಳು ಅನ್ನಮಯ, ಪ್ರಾಣಮಯ, ಮನೋಮಯ ಮತ್ತು ವಿಜ್ಞಾನಮಯ ಈ 4 ಕೆಳಗಿನ ಹಂತಗಳಲ್ಲಿದ್ದಾಗ ಅವರು ಬದುಕಿನ ಭೌತಿಕ ಸ್ಥಿತಿಯಲ್ಲಿದ್ದಾರೆ ಎಂದು ಭಾವಿಸಲಾಗುತ್ತದೆ. ಆದರೆ ಮನುಷ್ಯನು ಆನಂದಮಯ ಹಂತವನ್ನು ತಲುಪಿದಾಗ ಅವನು ಮುಕ್ತಾತ್ಮನಾಗ್ತಾನೆ. ಭಗವದ್ಗೀತೆಯಲ್ಲಿ ಆನಂದಮಯ ಹಂತವನ್ನು ಏನು ಹೇಳಿದ್ದಾರೆ ಅಂದರೆ ಬ್ರಹ್ಮಭೂತ ಹಂತ ಎಂದು ವಿವರಿಸಿದ್ದಾರೆ. ಬದುಕಿನ ಬ್ರಹ್ಮಭೂತ ಹಂತದಲ್ಲಿ ಆತಂಕವೂ ಇಲ್ಲ, ಹಂಬಲವೂ ಇಲ್ಲ ಎಂದು ಅಲ್ಲಿ ಹೇಳಿದೆ. ಎಲ್ಲ ಜೀವಿಗಳನ್ನು ಒಂದೇ ರೀತಿಯಾಗಿ ಕಾಣುವಾಗ ಈ ಹಂತವು ಪ್ರಾರಂಭವಾಗುತ್ತದೆ. ಸೊ ನನ್ನಲ್ಲೂ ಪರಮಾತ್ಮ ಇದ್ದಾನೆ, ಬೇರೆಯವರಲ್ಲೂ ಪರಮಾತ್ಮ ಇದ್ದಾನೆ ಅಂತ ಎಲ್ಲ ಜೀವಿಗಳನ್ನು ಯಾವಾಗ ನಾವು ಕಾಣ್ತೇವೋ ಆವಾಗ ಈ ಹಂತ ಪ್ರಾರಂಭವಾಗುತ್ತಂತೆ. ಅನಂತರ ಇದು ಕೃಷ್ಣ ಪ್ರಜ್ಞೆಯ ಹಂತವನ್ನ ತಲುಪುವಂಥದ್ದು. ಈ ಹಂತದಲ್ಲಿ ಮನುಷ್ಯನು ದೇವೋತ್ತಮ ಪರಮ ಪುರುಷನ ಸೇವೆ ಮಾಡಲು ಸದಾ ಹಂಬಲಿಸ್ತಾ ಇರ್ತಾನೆ. ಭಕ್ತಿಪೂರ್ವಕ ಸೇವೆಯಲ್ಲಿ ಮುನ್ನಡೆಯಬೇಕೆಂಬ ಈ ಹಂಬಲವು ಭೌತಿಕ ಅಸ್ತಿತ್ವದಲ್ಲಿ ಇಂದ್ರಿಯ ತೃಪ್ತಿಯ ಹಂಬಲವಲ್ಲ. ಎಂದರೆ ಆಧ್ಯಾತ್ಮಿಕ ಬದುಕಿನಲ್ಲಿ ಹಂಬಲವಿರುತ್ತದೆ, ಆದರೆ ಅದು ಪರಿಶುದ್ಧವಾಗಿರುತ್ತದೆ. ನಮ್ಮ ಇಂದ್ರಿಯಗಳು ಪರಿಶುದ್ಧವಾದಾಗ ಅನ್ನಮಯ, ಪ್ರಾಣಮಯ, ಮನೋಮಯ ಮತ್ತು ವಿಜ್ಞಾನಮಯ ಈ ಎಲ್ಲ ಭೌತಿಕ ಹಂತಗಳಿಂದ ಬಿಡುಗಡೆ ಹೊಂದುತ್ತವೆ ಮತ್ತು ಅವು ಅತ್ಯುನ್ನತ ಹಂತದಲ್ಲಿ ಆನಂದಮಯ ಹಂತದಲ್ಲಿ ಎಂದರೆ ಕೃಷ್ಣ ಪ್ರಜ್ಞೆಯ ಆನಂದಮಯ ಬದುಕಿನಲ್ಲಿ ನೆಲೆಗೊಳ್ಳುತ್ತವೆ. ಮಾಯಾವಾದಿ ತತ್ವಜ್ಞಾನಿಗಳು ಆನಂದಮಯ ಎಂದರೆ ಅವರು ಅನ್ಕೊಂಡಿರೋದು ಎಂದರೆ ಪರಮದಲ್ಲಿ ಲೀನವಾಗುವ ಹಂತ ಎಂದು ಅವರು ಭಾವಿಸುತ್ತಾರೆ. ಅವರಿಗೆ ಆನಂದಮಯ ಎಂದರೆ ಪರಮಾತ್ಮನು ಜೀವಾತ್ಮನು ಒಂದಾಗುವುದು ಅಂತ ಅವರು ಅನ್ಕೊಂಡ್ಬಿಟ್ಟಿದ್ದಾರೆ. ಆದರೆ ವಾಸ್ತವಾಂಶ ಏನಂದ್ರೆ ಈ ಒಂದಾಗುವುದೆಂದರೆ ಪರಮನಲ್ಲಿ ಲೀನವಾಗಿ ಪ್ರತ್ಯೇಕ ಅಸ್ತಿತ್ವವನ್ನು ಕಳೆದುಕೊಳ್ಳುವುದಲ್ಲ. ಆಧ್ಯಾತ್ಮಿಕ ಅಸ್ತಿತ್ವದಲ್ಲಿ ಒಂದಾಗುವುದೆಂದರೆ ಜೀವಿಯು ಪರಮಪ್ರಭುವಿನ ಅನಂತತೆ ಮತ್ತು ಜ್ಞಾನಗಳ ಮುಖಗಳಲ್ಲಿ ತನ್ನ ಗುಣಾತ್ಮಕ ಏಕತ್ವವನ್ನು ಅರ್ಥ ಮಾಡಿಕೊಳ್ಳುವಂಥದ್ದು. ವಾಸ್ತವವಾದ ಆನಂದಮಯ ಹಂತವು ಬರುವುದು ಮನುಷ್ಯನು ಭಕ್ತಿಪೂರ್ವಕ ಸೇವೆಯಲ್ಲಿ ನಿರತನಾದಾಗ ಮಾತ್ರ. ಇದನ್ನು ಭಗವದ್ಗೀತೆಯಲ್ಲೂ ದೃಢಪಡಿಸಿದ್ದಾರೆ. ಮದ್ಭಕ್ತಿಂ ಲಭತೆ ಪರಾಹಾಂ. ಪರಮ ಮತ್ತು ಆಧೀನ ಜೀವಿಗಳಲ್ಲಿ ಪರಸ್ಪರ ಪ್ರೇಮ ಉಂಟಾದಾಗಲೇ ಬ್ರಹ್ಮಭೂತ ಆನಂದಮಯ ಹಂತವು ಪೂರ್ಣವಾಗುತ್ತದೆ. ಮನುಷ್ಯನು ಬದುಕಿನಲ್ಲಿ ಈ ಆನಂದಮಯ ಹಂತವನ್ನು ತಲುಪುವವರೆಗೆ ಅವನ ಉಸಿರಾಟವು ಕಮ್ಮಾರನ ಅಂಗಡಿ ತಿದಿಯ ಉಸಿರಾಟದಂತೆ, ಅವನ ಆಯುಷ್ಯವು ಮರದ ಆಯುಷ್ಯದಂತೆ ಮತ್ತು ಒಂಟೆಗಳು, ಹಂದಿಗಳು ಮತ್ತು ನಾಯಿಗಳು ಇಂಥ ಕೀಳು ಪ್ರಾಣಿಗಳಂತೆ ಅವನೇನು ಉತ್ತಮನಲ್ಲ. ನಿಸ್ಸಂದೇಹವಾಗಿ ಶಾಶ್ವತ ಜೀವಿಯನ್ನು ಯಾವಾಗಲೇ ಆಗಲಿ ನಾಶ ಮಾಡಲು ಸಾಧ್ಯವಿಲ್ಲ.
ಆದರೆ ಕೆಳವರ್ಗದ ಪ್ರಾಣಿಗಳು ಶೋಚನೀಯ ಸ್ಥಿತಿಯಲ್ಲಿ ಬದುಕುತ್ತವೆ. ಪರಮ ಪ್ರಭುವಿನ ಭಕ್ತಿಪೂರ್ವಕ ಸೇವೆಯಲ್ಲಿ ನಿರತನಾದವನು ಬದುಕಿನಲ್ಲಿ ಆನಂದಮಯ ಸ್ಥಿತಿಯಲ್ಲಿ ಇರ್ತಾನೆ. ಮೇಲೆ ಹೇಳಿದ ಬೇರೆ ಬೇರೆ ಹಂತಗಳೆಲ್ಲ ದೇವೋತ್ತಮ ಪರಮ ಪುರುಷನಿಗೆ ಸಂಬಂಧಿಸಿದವು. ಎಲ್ಲ ಸನ್ನಿವೇಶಗಳಲ್ಲಿಯೂ ದೇವೋತ್ತಮ ಪರಮ ಪುರುಷನು ಜೀವಿಗಳು ಅಸ್ತಿತ್ವದಲ್ಲಿರುತ್ತಾರಾದರೂ ಅವುಗಳಲ್ಲಿ ವ್ಯತ್ಯಾಸ ಎಂದರೆ ದೇವೋತ್ತಮ ಪರಮ ಪುರುಷನು ಸದಾ ಆನಂದಮಯ ಸ್ಥಿತಿನಲ್ಲೇ ಇರ್ತಾನೆ. ಆದರೆ ಅಧೀನ ಜೀವಿಗಳು ಪರಮ ಪ್ರಭುವಿನ ಬಹು ಸಣ್ಣ ಭಾಗಗಳಾಗಿರುವುದರಿಂದ ಬದುಕಿನ ಇತರ ಹಂತಗಳಿಗೆ ಇಳಿಯಬಹುದು. ಎಲ್ಲ ಹಂತಗಳಲ್ಲಿಯೂ ಪರಮ ಪ್ರಭುವು ಜೀವಿಗಳು ಇದ್ದೇ ಇರುವರಾದರೂ ನಾವು ಬಂಧನದಲ್ಲಿರಲಿ ಮುಕ್ತರಾಗಿರಲಿ ದೇವೋತ್ತಮ ಪರಮ ಪುರುಷನು ಬದುಕಿನ ನಮ್ಮ ಕಲ್ಪನೆಯನ್ನು ಮೀರಿಯೇ ಇರ್ತಾನೆ. ಇಡೀ ಬ್ರಹ್ಮಾಂಡದ ಅಭಿವ್ಯಕ್ತಿಯು ಸಾಧ್ಯವಾಗುವುದು ಪರಮ ಪ್ರಭುವಿನ ಕೃಪೆಯಿಂದ ಮಾತ್ರ. ಅದು ಅಸ್ತಿತ್ವದಲ್ಲಿರುವುದು ಪರಮ ಪ್ರಭುವಿನ ಕೃಪೆಯಿಂದ ಮತ್ತು ಅದು ನಾಶವಾದಾಗ ಪರಮ ಪ್ರಭುವಿನ ಅಸ್ತಿತ್ವದಲ್ಲಿ ಲೀನವಾಗುತ್ತದೆ. ಆದುದರಿಂದ ಪರಮ ಪ್ರಭುವೇ ಪರಮ ಅಸ್ತಿತ್ವ. ಎಲ್ಲ ಕಾರಣಗಳಿಗೆ ಕಾರಣ ಯಾರು? ಭಗವಂತ. ಇದರಿಂದ ತಲುಪುವ ನಿರ್ಣಯವೆಂದರೆ ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳದಿದ್ದರೆ ಮನುಷ್ಯ ಜನ್ಮವು ವ್ಯರ್ಥ ಆಗ್ಬಿಡುತ್ತೆ ಅಂತ ಇಲ್ಲಿ ಹೇಳಿದ್ದಾರೆ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ನಂಗೆ ಬರ್ಲಿಕ್ಕೆ ಆಗ್ಲಿಲ್ಲ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಜಯ ಮಾತಾಜಿ, ಪ್ರವೀಣ ಮಾತಾಜಿ ಹಾಗೂ ಪ್ರಭುಜಿಗಳು ಇದ್ರಲ್ಲ, ಹೇಗಿದ್ದೀರಾ ಮಾತಾಜಿ? ಪ್ರಭುಜಿಗಳು ಬಂದಿದ್ರು. ಇವರು ಶ್ರೀವಾಸಗನ್ ಪ್ರಭುಜಿ ಮತ್ತೆ ಇವರು ಬಂದಿದ್ರು ನೋಡ್ಲಿಕ್ಕೆ ಅಂತ ನನ್ನನ್ನು. ಹಾಗೆ ನಂಗೆ ಅಟೆಂಡ್ ಆಗ್ಲಿಕ್ಕೆ ಆಗ್ಲಿಲ್ಲ ಮಾತಾಜಿ. ಹುಷಾರಿದ್ದೇನೆ ಮಾತಾಜಿ, ತೊಂದರೆ ಇಲ್ಲ. ವಸುಧಾ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಧನ್ಯವಾದಗಳು. ಹೇಗಿದ್ದೀರಿ ಎಲ್ಲರೂ? ಕ್ಲಾಸ್ ಮಾಡ್ಲಾ ಮಾತಾಜಿ? ಎಂಡ್ ಮಾಡಿ ಮಾತಾಜಿ ಸಾಕು. ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಮಾತಾಜಿ ಏನೋ ತುಂಬಾ ರೆಸ್ಟ್ ತಗೊಳಕ್ ಹೇಳಿದಾರಂತೆ. ಎಲ್ಲರಿಗೂ ವಂದನೆಗಳು, ಎಲ್ಲಾ ಭಕ್ತಾದಿಗಳಿಗೂ ವಂದನೆಗಳು. ಎಲ್ಲರಿಗೂ ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲ ಅಟೆಂಡೆನ್ಸ್ ಹಾಕಿದ್ದೀರಾ ಮಾತಾಜಿ? ಹಾಕಿದ್ದೇವೆ ಮಾತಾಜಿ. ನಾಗವೇಣಿ ಮಾತಾಜಿ ಧನ್ಯವಾದಗಳು ಮಾತಾಜಿ. ಚಿತ್ರಮೋಹಿನಿ ಮಾತಾಜಿ ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಎಲ್ಲರೂ ಗೋವರ್ಧನ ಪೂಜೆಗೆ ಬನ್ನಿ ಮಂಗಳೂರಿಗೆ. ಥ್ಯಾಂಕ್ಸ್ ಮಾತಾಜಿ. ಪ್ರವೀಣ ಮಾತಾಜಿ, ನಾಗವೇಣಿ ಮಾತಾಜಿ, ಎಲ್ಲರಿಗೂ ಥ್ಯಾಂಕ್ಸ್. ಹರೇ ಕೃಷ್ಣ. ಪ್ರವೀಣ ಮಾತಾಜಿ. ಹರೇ ಕೃಷ್ಣ. ವಸುಧಾ ಮಾತಾಜಿ. ಹರೇ ಕೃಷ್ಣ. ಹೇಗಿದ್ದೀರಿ ಮಾತಾಜಿ? ಸೌಖ್ಯ ಮಾತಾಜಿ, ಕೃಷ್ಣನ ಕೃಪೆಯಿಂದ ಎಲ್ಲ ಸೌಖ್ಯ ಮಾತಾಜಿ. ನಾಗವೇಣಿ ಮಾತಾಜಿ ಹೇಗಿದ್ದಾರೆ? ಹರೇ ಕೃಷ್ಣ. ನಾನು ಚಂದ ಆಗಿದ್ದೇನೆ. ರೆಸ್ಟ್ ತಗೋತಾ ಇದ್ದೀರಾ ಮಾತಾಜಿ? ಹೌದೌದು ಮಾತಾಜಿ. ಮಾತಾಜಿ ಅವರು ಎಂತ ಯಾರು ಚಿತ್ರಮೋಹಿನಿ ಮಾತಾಜಿ, ನಾಳೆ ನೀವು ಕ್ಲಾಸ್ ಮಾಡ್ತೀರಲ್ಲ ಮಾತಾಜಿ? ಮಾತಾಜಿ ನಾಳೆ ಒಂದ್ ದಿವಸ ನೋಡ್ತೀನಿ ಮಾತಾಜಿ. ಅದು ನಮ್ಮ ಸಿಸ್ಟಮ್ ನೆಂಟ್ರು ಬರೋ ಚಾನ್ಸಸ್ ಇದೆ. ಹಾಗಾದ್ರೆ ಉಮಾಕುಲಕರ್ಣಿ ಮಾತಾಜಿ ಅವ್ರು ಬರ್ದೇ ಇದ್ರೆ ನಾನ್ ತಗೋತೀನಿ ಮಾತಾಜಿ. ಓಕೆ. ಉಮಾಕುಲಕರ್ಣಿ ಮಾತಾಜಿ ರೆಡಿ ಆಗಿರಿ ಮಾತಾಜಿ. ನಂಗೆ ಇಲ್ಲಿ ವೈಫೈ ಸಿಗುದು ಸ್ವಲ್ಪ ಕಷ್ಟ. ಓಕೆ, ಒಂದ್ ದಿವಸ ಅಡ್ಜಸ್ಟ್ ಮಾಡ್ಕೊಳ್ಳಿ ಮಾತಾಜಿ. ಓಕೆ ಓಕೆ. ಹರೇ ಕೃಷ್ಣ. ನೋಡೋಣ ಬೇರೆ ಯಾರಿದ್ದಾರೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಥ್ಯಾಂಕ್ ಯು ಮಾತಾಜಿ. ಥ್ಯಾಂಕ್ ಯು ವೆರಿ ಮಚ್ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಕ್ಲಾಸ್ ಎಂಡ್ ಮಾಡಿ ಮಾತಾಜಿ. ನಾನೇ ಏನ್ ಮಾಡ್ಬೇಕಾ ಮಾತಾಜಿ? ಓಕೆ ಮಾತಾಜಿ. ಹರೇ ಕೃಷ್ಣ. ಪ್ರವೀಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ನನಗ್ ಶ್ಲೋಕ ಕ್ಲಾಸ್ ಅದು ಬರ್ತಾ ಇಲ್ಲ ನೋಡಿ. ನಾನ್ ಲಿಂಕ್ ಕಳಿಸ್ತೀನಿ ಮಾತಾಜಿ ನಿಮ್ಗೆ. ಕಳಿಸಿ ಮಾತಾಜಿ. ಓಕೆ ಈಗ 6 ಗಂಟೆದಿಂದ ಸ್ಟಾರ್ಟ್ ಇತ್ತಲ್ಲ? ಇಲ್ಲ ಗಂಟೆಗೆ ಸ್ಟಾರ್ಟ್.
4ರಿಂದ ಮಾತಾಜಿ 5 ಅಲ್ವಾ ಮಾತಾಜಿ ಶ್ಲೋಕ ಹೌದು ಕ್ಲಾಸ್? ಹೌದು ಹೌದಾ ಮಾತಾಜಿ ಮಾತಾಜಿ ಚೇಂಜ್ ಮಾಡಿದ್ದೀರಾ? ಚೇಂಜ್ ಮಾಡಿದ್ದಾರೆ. ಹೌದು ಮಾತಾಜಿ. ಇವಾಗ ನಾನಲ್ಲ ಮಾತಾಜಿ ಹೋಸ್ಟ್, ಮಾತಾಜಿ ಅವರಲ್ಲ, ಇವರು ನಿತ್ಯಾಂಗಿ ಮಾತಾಜಿ ಇವಾಗ ಹೋಸ್ಟ್. ಮತ್ತೆ ಅವರು ಕಲಿಸ್ತಾರೆ ಮಾತಾಜಿ, ನಿತ್ಯಾಂಗಿ ಮಾತಾಜಿ ಹೌದಾ? ಕಲಿಸ್ತಾರೆ. ಹೌದು ಹಾ ಮಾತಾಜಿ. ಹಾ ಹಾ ಟೈಮಿಂಗ್ ಮಾತಾಜಿ? ಟೈಮಿಂಗ್ 4 ಗಂಟೆಗೆ ಮಾತಾಜಿ, 4ರಿಂದ 5 ಮಾತಾಜಿ. ಹೌದಾ? ನನ್ಗೂ ಲಿಂಕ್ ಕಳಿಸಿ ಮಾತಾಜಿ. ಮಾತಾಜಿ ಕಳಿಸ್ತೀನಿ. ಸರಿ ಮಾತಾಜಿ. 3 ಗಂಟೆ ಲಿಂಕ್ ಅಲ್ಲಿ ಬರುತ್ತೆ ಮಾತಾಜಿ. ಸರಿ ಸರಿ ಮಾತಾಜಿ. 3 ಮಾತಾಜಿ ಗಂಟೆ ಲಿಂಕ್. ಇದೇ ಲಿಂಕ್ ಅಲ್ಲೇ ಹೇಳಿ ಮಾತಾಜಿ, ಇದೇ ಇದೇ ಲಿಂಕ್ ಅಲ್ಲಿ link ಮಾತಾಜಿ, ಮಾತಾಜಿ, ಇದೇ ಲಿಂಕ್ ಇದೇ ಅಲ್ಲಿ ಜಾಯ್ನ್ link ಆದ್ರೆ 4 ಗಂಟೆಗೆ ನಿಮ್ಗೆ ಹಾ ಶ್ಲೋಕ ಹಾ ಸರಿ ಸರಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಮಾತಾಜಿ ಮೀಟಿಂಗ್ ಕ್ಲಾಸ್ ಎಂಡ್ ಮಾಡಿ ಮಾತಾಜಿ. ಮಾಡ್ಲಾ ಮಾತಾಜಿ? ಓಕೆ ಮಾತಾಜಿ. ಮಾಡಿ.